ಶ್ರೀನಿವಾಸ್ ತೊಕ್ಕೋಟು. ಧ್ವನಿ ಪರಿಕಲ್ಪನೆ ಆರೋಹಕ ಮಂಡಲ ರಿಜಿಸ್ಟರ್ಡ್ ಹಿರೇಬೈಲು ತೊಕ್ಕೋಟು ಮತ್ತು ಎಬಿಸಿ ರಿಜಿಸ್ಟರ್ಡ್ ತೊಕ್ಕೋಟು. ಮೋಕ್ಷದ ಲೆಪ್ಪದ ಒಟ್ಟವು ಅక్కడ ಮೋಕಡಿ ಕಾರ್ಯಕ್ರಮದ ಸ್ವರ್ಣ ಪೋಲಿಕೆಡು ಎದುಕೊಂಡೊಂದುಲ್ಲ ಹೊಸಕೋಟೆ ಜಂಕ್ಷನ್ ಬಾಯ್ಸ್ ಗದಗರಿಂದ ನರಪುರಂಚಿನ ದಕ್ಷಿಣ ಕನ್ನಡ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಪತಾಯದ ನರಪುರಂಚಿನ LKG ವಿಭಾಗದ ಕೋಟಿ ಚೆನ್ನೈ ಟ್ರೋಫಿ ಕಬಡ್ಡಿ ಪಂದ್ಯಾಟದ ಉದ್ಘಾಟನಾ ಸಮಾರಂಭಕ್ಕೆ ಅತಿಥಿ ನಗಲು ಉತ್ತಮದ ಆಚರಿಸಿನ KP ಸುವರ್ಣರು ಟ್ರೋಫಿ ಅನಾವರಣ ಮಲ್ಪರಪ್ಪನಂಚಿನ ಸತೀಶ್ ಕರ್ಕೇರು ಕ್ರೀಡಾಂಗಣದ ವಿರುಪಣ ಮಲ್ಪರಪ್ಪನಂಚಿನ ವಿಜಯ್ ಶೇಖರ್ ಅವಲಕ್ಕನೆ KR ಸುನೀಲ್ ತುಂಗಪ್ಪ ಮಂದಿರ್ ಚಂದ್ರಾಸ್ ಪಂಡಿತೌಸ್ ಮುಕಾಂಬಿಕ್ ರವೀಂದ್ರ ಶೆಟ್ಟಿ ಉಳಿದೊಟ್ಟು ಆಯುಬ್ ಮಂಚಿಲ ಲೋಹಿತ್ ಬಂಗೇರ ಜನಾಬ್ ಹಾಜಿ ಮೊಹಮ್ಮದ್ ತ್ವಾಹಾ ಶ್ರೀ ಹರಿಶ್ಚಂದ್ರ ಸಾಲಿಯಾನ್ ಸುಂದರಗಡ್ಡಿ ಜನಾಬ್ ಅಬ್ದುಲ್ ರೆಹಮಾನ್ ರಹೀಂ ಸುದೇಶ್ ಉಳ್ಳಾಲ್ಗೈ ಮಯೂರ್ ಉಳ್ಳಾಲ್ ಸುಮನ್ ಪೂಜಾರಿ ಉಳ್ಳಾಲ್ಗೈ ಕುಮಾರಿ ಭವಾನಿ ಕಾಪಿಕಾಡ್ ಗೀತಾಬಾಯಿ ತೊಕ್ಕೋಟು. ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ಆದಿಯಳು ನಿನ್ನ ಪಾದ ಪೂಜಿಸಿದ ಧರ್ಮರಾಯ ಸಾಧಿಸಿದ ರಾಜ್ಯವ ಗಣನಾಥ ದೇವ ಸಾಧಿಸಿದ ರಾಜ ಗಣನಾಥ. ಕೆಲಸ ಮಲ್ತೊಂದು ಬತ್ತನಾರು JP ಸಲ್ದಾನರು ಸಂತ ಸೆಬೆಸ್ಟಿಯನ್ ಚರ್ಚದ ಧರ್ಮಗುರುಗಳಾದ ಒಂಜಿ ಕ್ರಿಶ್ಚಿಯನ್ ಸಮುದಾಯದ ಒಂಜಿ ಧರ್ಮಗುರುಗಳಾದ ಮಾತಾ ಸಮುದಾಯದ ಒಟ್ಟಿಗೆ ಎಡ್ಡೆಪ್ಪಡು ಬೆರಿತಟ್ಟದ ಕೆಲಸ ಮಾಡ್ತೊಂದು ಅತನೊಟ್ಟಿಗೆ ಮಾತಿಕಲ ಪೊಲಬನ್ನು ಕೊರಡು ಬತ್ತನಾರು ಇಂಕಲ JP ಸಲ್ದಾನರು ಅರೆ ಈ ಕಾರ್ಯಕ್ರಮಕ್ಕೆ ತೊಕ್ಕೋಟು ಜಂಕ್ಷನ್ ಬಾಯ್ಸ್ ಪಕ್ಕ ನಿಕ್ಲ ಮಾತರಲ್ಲಿ ಬರುವಾದ ಪ್ರೀತಿದು ಎದುಕೊಂಡೊಂದಲ್ಲ.
ನಾನಿಷ್ಟೇ ನಿಮಗೆ ಹೇಳುವಂಥದ್ದು, ಈ ತೊಕ್ಕೋಟ್ ಪ್ರದೇಶದಲ್ಲಿ ಅನೇಕ ವರ್ಷಗಳಿಂದ ನಾನು ಕಂಡುಕೊಂಡಂಥ ಒಂದು ಕಟು ಸತ್ಯ ಏನು ಅಂತ ಹೇಳಿದರೆ, ಭಗವಾನ್ ದಾಸ್ ಹಾಗೂ ಇನ್ನಿತರವರ ಸಹೋದರರು ಎಲ್ಲ ಹಿತೈಷಿಗಳು ಸೇರಿ ಬಾರಿ ಬಾರಿಗೂ ಕೂಡ ಇಲ್ಲಿ ಕ್ರೀಡಾ ಪ್ರೇಮಿಗಳನ್ನು ಆಕರ್ಷಿಸುವಂಥ ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಜನರ ಎಲ್ಲರ ಪ್ರೀತಿಗೆ ಪಾತ್ರರಾಗಿದ್ದೀರಿ. ಇನ್ನು ಮುಂದೆ ಕೂಡ ನೀವು ಇದೇ ರೀತಿಯಲ್ಲಿ ಈ ಒಂದು ಪರಿಸರದಲ್ಲಿ ಸರ್ವ ಜಾತಿ ಧರ್ಮದ ಜನಗಳ ಪ್ರೀತಿಯನ್ನು ಗಳಿಸಿಕೊಂಡು ಉಳ್ಳಾಳದ ಕೀರ್ತಿಯನ್ನು ಇನ್ನಷ್ಟು ಹೆಚ್ಚಲಿಕ್ಕೆ ದೇವರು ಅನುಗ್ರಹಿಸಲಿ ಅಂತ ಹೇಳುವ ಮಾತನ್ನು ಹೇಳಿ, ನಾವು ಹುಟ್ಟು ಸಾವಿನ ಮಧ್ಯೆ ಕೆಲವು ಸಮಯ ಮಾತ್ರ ಉಸಿರನ್ನು ಹೊಂದಿ ಈ ಭೂಮಿ ಮೇಲೆ ನಾವಿರ್ತೇವೆ. ಈ ಮಧ್ಯ ನಾವೇನಾದರೂ ಒಂದು ಉತ್ತಮವಾದ ಸಾಧನೆಗಳನ್ನು ಮಾಡಿದರೆ ನಮ್ಮ ಉಸಿರು ಮುಗಿದ ಮೇಲೆ ಕೂಡ ಜನ ನಮ್ಮ ಪರವಾಗಿ ಮಾತಾಡಬಹುದು. ಆ ಕೆಲಸವನ್ನು ನಾವು ನೀವೆಲ್ಲ ಸಹೋದರರು ಯುವಕರು ಸೇರಿಕೊಂಡು ಮಾಡಬೇಕು ಅಂತ ಹೇಳುವ ಮಾತನ್ನು ಈ ಸಮಯದಲ್ಲಿ ನಾನು ತಮಗೆ ಒಂದು ಸಂದೇಶವನ್ನು ನೀಡಲಿಕ್ಕೆ ಇಚ್ಛೆಪಡ್ತೇನೆ. ಯಾಕೆ ಅಂತ ಹೇಳಿದರೆ, ಸಾವು ಮತ್ತು ಹುಟ್ಟನ್ನು ಅದು ದೇವರೇ ಬಲ್ಲ, ಅದು ಯಾರಿಗೂ ಕೈಗೆ ಕೊಡಲಿಲ್ಲ, ಯಾವಾಗ ಹುಟ್ಟು ಯಾವಾಗ ಸಾವು ಅಂತೇಳಿ. ಆದರೆ ಈಗ ಏನಾಗಿದೆ ಅಂತ ಹೇಳಿದರೆ, ಹುಟ್ಟನ್ನು ಮತ್ತು ಸಾವನ್ನು ಕೆಲವು ವೈದ್ಯಕೀಯ ರಂಗ ತಮ್ಮ ಕೈಯಲ್ಲಿ ತಕ್ಕೊಂಡಿದೆ. ಹುಟ್ಟುವ ದಿನಾಂಕವನ್ನು ಕೂಡ ಈಗ ಫಿಕ್ಸ್ ಮಾಡಲಿಕ್ಕೆ ಶುರು ಮಾಡಿದ್ದಾರೆ. ಸಾಯುವ ದಿನಾಂಕ ಸಮಯವನ್ನು ಕೂಡ ಮಾಡಿದೆ. ಅದು ಹೇಗೆ? ವೆಂಟಿಲೇಟರನ್ನು ತೆಗೆಯುವ ಕ್ರಮ. ಯಾರು ಬಂದರೂ ಬರುವವರು ಬರಲಿ, ಬಿಲ್ಲಾದಷ್ಟು ಬಿಲ್ಲಾಗಲಿ ಅಂತ ಹೇಳಿ ಕಾಯುವಂಥ ಪದ್ಧತಿಯಲ್ಲಿ ಅವನ ಉಸಿರು ಹೋಗಿರ್ತದೆ. ಟೆಂಪರರಿ ಒಂದು ವೆಂಟಿಲೇಟರ್ ಕೊಟ್ಟು ಒಂದು 3 ದಿವಸ 1.5 ದಿವಸ ಇಟ್ಟು ಲಕ್ಷಗಟ್ಟಲೆ ಬಿಲ್ ಮಾಡುವಂಥ ಆ ಪದ್ಧತಿ ಬಂದ ಮೇಲೆ ನಾವು ಸ್ವಲ್ಪ ಜನ ಬಿಗಡಾಯಿಸಿದ್ದೇವೆ. ಆ ರೀತಿ ಖಂಡಿತವಾಗಿಯೂ ಆಗಬಾರ್ದು. ಹುಟ್ಟು ಮತ್ತು ಸಾವು ಅದು ದೇವರ ಕೈಯಲ್ಲೇ ಇರಬೇಕು. ಆಗ ಮಾತ್ರ ನಾವು ಪರಿಪೂರ್ಣವಾದ ಮನುಷ್ಯರಾಗಿ ಜೀವಿಸಲಿಕ್ಕೆ ಸಾಧ್ಯ. ಒಬ್ಬ ತಂದೆ ತಾಯಿಗಳಿಗೆ ಹುಟ್ಟಿದ ಮಕ್ಕಳು ಮಾತ್ರ ಒಂದು ಉತ್ತಮವಾದ ಸಮಾಜವನ್ನು ಕಟ್ಟಲಿಕ್ಕೆ ಸಾಧ್ಯ. ಇವತ್ತು ಬೇರೆ ಬೇರೆ ರೀತಿಯಲ್ಲಿ ಹುಟ್ಟಿಸುವ ಆ ಕೆಲಸ ಅದಷ್ಟು ಯಾವ ಧರ್ಮ ಕೂಡ ಅದು ಒಪ್ಪುವುದಿಲ್ಲ. ಅದಕ್ಕಾಗಿ ನಾವು ಎಲ್ಲ ತಂದೆ ತಾಯಿಗೆ ಹುಟ್ಟಿದ ನಾವುಗಳು ಒಂದು ಉತ್ತಮವಾದ ಈ ಸಮಾಜದಲ್ಲಿ ಎಲ್ಲ ಜಾತಿ ಧರ್ಮವನ್ನು ಪ್ರೀತಿಸುವಂಗೆ ಪ್ರವಾದಿಯವರ ಹೇಳಿದ ಮಾತು, ನಿಮ್ಮ ಧರ್ಮವನ್ನು ನೀವು ಪ್ರೀತಿಸಿ, ಪರಧರ್ಮವನ್ನು ನೀವು ನಿಂದಿಸಬೇಡಿ. ಅವರವರ ಧರ್ಮವನ್ನು ಅವರವರು ರಕ್ಷಿಸಿಕೊಂಡು ಅವರವರ ಪೂಜಾ ಕಾರ್ಯಕ್ರಮವನ್ನು ಮಾಡಬೇಕು ಅಂತ ಹೇಳಿದ ಮಹಾನ್ ಪ್ರವಾದಿಯಾಗಿದ್ದಾರೆ. ಈಗೇನಾಗಿದೆ, ಸಾಹಿತ್ಯ ತಿಳಿದವರು ಅಥವಾ ನಾವು ವಿದ್ವಾಂಸರು ಅಂತ ಹೇಳಿದವರು, ನಾವು ಮತ್ತೊಬ್ಬರು ಅಂತ ಹೇಳಿದವರು ಎಲ್ಲ ತಿಳುವಳಿಕೆ ಇದ್ದವರು ಬಿಟ್ಟಿಯಾಗಿ ಮಾತಾಡಿಕೊಂಡು ಸಮಾಜವನ್ನು ಒಡೆಯುವ ಕೆಲಸ ಮಾಡ್ತಾ ಇದ್ದಾರೆ. ಇದು ಸರಿಯಲ್ಲ. ಅವರವರ ಧರ್ಮವನ್ನು ಅವರವರು ಪ್ರೀತಿಸಬೇಕು. ಪರಧರ್ಮವನ್ನು ನಿಂದಿಸದೇ ಇರುವುದು ಈ ನಾಡಿನಲ್ಲಿ ಜಗತ್ತಿನಲ್ಲಿ ಸರ್ವ ಶಾಂತಿಗೆ ಕಾರಣಕರ್ತ ಆಗ್ತದೆ. ಸುಮ್ಮನೆ ಇಲ್ಲದೆ ಯಾವುದೇ ಒಂದು ಮೈಕ್ ಸಿಗ್ತದೆ ಅಂತೇಳಿ ಅಥವಾ ಯಾವುದೇ ಒಂದು ಚಾನಲ್ನಲ್ಲಿ ಸಿಗ್ತದೆ ಅಂತೇಳಿ ವಿನಾಕಾರಣ ಚರ್ಚೆ ಮಾಡಿಕೊಂಡು ಧರ್ಮಾಭಿಮಾನಿಗಳಿಗೆ ಮನಸ್ಸನ್ನು ಗಾಯ ಮಾಡುವಂಥ ಕೆಲಸ ನಾವು ನೀವೆಲ್ಲ ಸೇರಿ ವಿರೋಧಿಸಬೇಕು. ಅವರವರನ್ನ ಧರ್ಮವನ್ನು ಪ್ರೀತಿಸುವಂಥ ಕೆಲಸ ಆಗಬೇಕು ಅಂತ ಹೇಳಿ ಸಹೋದರತೆಯ ಬಾಳನ್ನು ಮಾಡಲಿಕ್ಕೆ ನಿಮಗೆಲ್ಲರಿಗೂ ಆ ದೇವರು ಅನುಗ್ರಹಿಸಲಿ. ನಿಮ್ಮ ಇವತ್ತಿನ ಏನು ಕೋಟಿ ಚೆನ್ನಯ್ಯ ಟ್ರೋಫಿ ಇದೆ ಅದರಲ್ಲಿ ಕೂಡ ಚರಿತ್ರೆ ಇದೆ. ಕೋಟಿ ಚೆನ್ನಯ್ಯರು ಅಂತ ಹೇಳಿದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಇತಿಹಾಸ ಪುರುಷರ ಸಾಲಿನಲ್ಲಿ ಸೇರಿದಂಥ ಅಲ್ವಾ, ಆ ರೀತಿಯ ಒಂದು ವ್ಯವಸ್ಥೆ. ಆ ಹೆಸರಿನಲ್ಲಿ ನೀವು ಈ ಪುಣ್ಯಭೂಮಿ ಉಳ್ಳಾಳದಲ್ಲಿ ಸರ್ವಧರ್ಮದ ಕ್ಷೇತ್ರ ಇರುವಂಥ, ಮದನಿ ದರ್ಗಾ ಇರುವಂಥ, ಸೋಮನಾಥ ದೇವಸ್ಥಾನ ಇರುವಂಥ, ಭಗವತಿ ಕ್ಷೇತ್ರ ಇರುವಂಥ, ಅನೇಕ ಧರ್ಮಗಳ ಕ್ಷೇತ್ರ ಇರುವಂಥ ಈ ಭೂಮಿಯಲ್ಲಿ ನೀವು ಇವತ್ತು ಕೋಟಿ ಚೆನ್ನಯ್ಯರ ಹೆಸರಲ್ಲಿ ಮಾಡುವಂಥ ಈ ಒಂದು ಟ್ರೋಫಿ ಯಶಸ್ವಿಯಾಗಿ ನಡೆದು ನೀವೆಲ್ಲ ಇದರ ಒಂದು ಫಲಾನುಭವಿಗಳಾಗಿ ಇದರಿಂದ ಪ್ರಯೋಜನ ಪಡೆದು ಕ್ರೀಡೆಯಲ್ಲಿ ಭಾಗವಹಿಸಿ ಟ್ರೋಫಿಗಳನ್ನು ಪಡೆಯುವುದರ ಮೂಲಕ ಅಥವಾ ಪಡೆಯಲಿಕ್ಕೆ ಸಾಧ್ಯವಾಗದಿದ್ದಾಗ 2ನೇ ಟ್ರೋಫಿ ತೆಗೆಯುವುದು ಅಥವಾ ಎರಡೂ ಕೂಡ ಸಿಗದಿದ್ದಾಗ ನಾನು ಉತ್ತಮವಾಗಿ ಆಟ ಆಡಿದೆ ಅಂತ ಹೇಳುವಂಥ ಒಂದು ಪ್ರಶಂಸೆಯನ್ನು ಗಳಿಸಿ ಮುಂದಿನ ದಿನಗಳಲ್ಲಿ
ನಿಮ್ಮ ಈ ಕ್ರೀಡಾಭಿಮಾನ ಕ್ರೀಡಾಪಟುಗಳ ಮುಂದಿನ ಒಂದು ವ್ಯವಸ್ಥೆ ರಾಜ್ಯ ರಾಷ್ಟ್ರ ಮಟ್ಟಕ್ಕೆ ಹೋಗುವಂತಾಗಲಿ ಅಂತ ಹಾರೈಸಿ ನನ್ನ ಮಾತನ್ನು ಮುಗಿಸ್ತೇನೆ. ವೈಭವಕರಣಂಚ ವೀರ ಪುರುಷರನ್ನ ಪುದಾಡಿ ಈ ಮಲ್ಪನಂಚ ಕಬಡ್ಡಿ ಸಂಪೂರ್ಣ ಶ್ರೀ ಕೋಟಿ ಚೆನ್ನರ್ನ ಅನುಗ್ರಹ ಆಶೀರ್ವಾದ ಉಪ್ಪಾಡು ಬಣಂದು ಅಂಚನೆ ಈ ವೇದಿಕೆದ ಮಿತ್ತನೆತ್ತಿನಂಚಿನ ಮಾತ ಎನ್ನ ಹಿರಿಯಕಲಿಗೆ ಒಂದಿಸ ಒಂದು ಈ ವೇದಿಕೆ ಕ್ರೀಡಾಕೂಟದೊಟ್ಟಿಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ಒಂಜಿ ಬಣೋಲಿ ದೇವಂಡ ನಮ್ಮ ಮೂಜಿ ಧರ್ಮದ ಕುಲ್ಲ ವೇದಿಕೆ ಬಾರಿ ಪೋರ್ಲೋಡು ಒಂದೇರು ಅಂಚಾದೆ ಇಂದು ಕ್ರೀಡಾಕೂಟದೊಟ್ಟಿಗೆ ಸರ್ವಧರ್ಮ ಸಮ್ಮೇಳನದಲ್ಲಿ ಒಂಜಿ 12 ಹೆಚ್ಚ ಒಂದು ಐಕವಾಡದು ಮಾತೇರ್ನ ಧರ್ಮದಕ್ಕಲ್ಲ ಈ ಆಶೀರ್ವಾದ ಈ ಗೊಬ್ಬು ಅಂಚನೆ ಈ ಗೊಬ್ಬನು ಸಂಯೋಜನೆ ಮಾಡ್ತಿದ್ದಾರೆ ಭಗವಂತ ಕೊಟ್ಟು ಆರ್ಯನ ಮಿತ್ರೆ ಈ ಕೂಟಕ್ಕೆ ನಿಜವಾದ ಬೈಯೋಡು ಸಮಾರಂಭಕ್ಕೆ ಅತಿಥಿ ಅದು ಬರೋಡ್ತುಂಡು ಐದಾತ್ರ ಎಲ್ಲ ಕ್ಲಬ್ದ ಒಂದು ಕಾರ್ಯಕ್ರಮ ಇನ್ನು 3 ದಿನ ಒಂದು ನಿಂತ ಲಾಸ್ಟ್ ದಿನ ಅಂಚಾದ ನೈಕೆ ಭಾಗವಹಿಸಿದ ಅಗತ್ಯ ಭಾಗವಹಿಸಿದ ಯಾನೆ ಇನ್ನು ಕಾಂಡಿನಿ ಉದ್ಘಾಟನೆ ಸಮಾರಂಭಕ್ಕೂ ಭಾಗವಹಿಸೆ ದಯವಂಡ ಕನ್ನಡ ಒಂಜಿ ಗಾದಂಡು ಒಟ್ಟುವಾಗ ಉಸಿರು ಸತ್ತನಂತ ಹೆಸರು ಅಂಚಿನ ಈ ಒಂದು ಯೋಜನೆ ಶ್ರೀ ಭಗವಂತ ದಾಸ್ ತೊಕ್ಕೊಟ್ಟು ಮಾಲ್ತೊಂದಲ್ಲಿರಿ ಅರೆಗೆ ಮಾತಾ ದೈವದೇವರನಲ್ಲ ಆ ಕೋಟಿ ಜನ್ಯರನಲ್ಲ ಅಂಚನೆ ಬ್ರಹ್ಮಶ್ರೀ ಗುರುನಾರಾಯಣ ಸ್ವಾಮಿನಲ್ಲ ಅನುಗ್ರಹ ಪಡೆ ಅಂಚನೆ ವೇದಿಕೆ ಮಸ್ತ್ ಸಮಾಜಕ್ಕೂ ತನ್ನನ್ನು ತಾನೇ ತೊಡಗಿಸಿದ ಮಾತಾ ಗಣ್ಯನಕ್ತಿನಕ್ಲಿಲ್ಲ ಏನು ಶುಭಾಶಯ ಸಲ್ಲಿಸೊಂದು ಇನಿ ಕಬಡ್ಡಿದ ಕಾರ್ಯಕ್ರಮ ಪಾಲ್ಗೊಳ್ಳೋದು ನೇತ ಪ್ರಶಸ್ತಿನಿ ಪಡೆಯರಿ ವೈದ್ಯನಂಚಿನ ಮಾತಾ ಗೊಬ್ಬದ ಜವಣರಿಗಿಲ್ಲ ಶುಭಾಶಯ ಸಲ್ಲಿಸೋ ಒಂದು ಎನ್ನರಡ್ಡು ಪಾತ್ರ ಅಂತ ಒಂದಿಲ್ಲ. ಜೈ ಹಿಂದ್ ಜೈ ಭಗವಂತ ದಾಸರವರು ಈ ಕ್ರಿಕೆಟ್ ಪಂದ್ಯದ ಸಂಯೋಜಕರಾಗಿ ನಮ್ಮ ನಾಡ ಸಂಸ್ಕೃತಿಯನ್ನು ರಕ್ಷಿಸುವ ಪ್ರಯತ್ನ ಮಾಡಿದ್ದಾರೆ. ಅವರಿಗೊಂದೆರಡು ಕೈ ಚಪ್ಪಾಳೆ ನೀಡಬೇಕು ಕೇಳ್ಕೊಳ್ತೇನೆ. ಭಗವಂತ ದಾಸರಿ ನಿಮಗೆ ದೇವರು ಹರಸಲಿ ಆಶೀರ್ವದಿಸಲಿ. ಎರಡನೇ ಮಾತು ಕ್ರೀಡಾಪಟುಗಳಿಗೆ ಕೋಟಿ ಚೆನ್ನೈ ಎಂಬ ಹೆಸರಲ್ಲಿ ಈ ಪಂದ್ಯಾಟ ನಡೀತಾ ಇದೆ. ಕ್ರೀಡಾಪಟುಗಳೇ, ಕೋಟಿ ಚೆನ್ನೈಯರು ನಮ್ಮ ನಾಡಿನ ರಕ್ಷಣೆ ಮಾಡಿದವರು, ನಮ್ಮ ನಾಡಿನ ಸಂಸ್ಕೃತಿಯನ್ನು ಉಳಿಸಿಕೊಂಡವರು. ನೀವು ಕೂಡ ಇವತ್ತು ಪಂದ್ಯಾಟದಲ್ಲಿ ಪಾಲ್ಗೊಳ್ಳುವಾಗ ಹೋರಾಡುವಾಗ ಅದೇ ನಮ್ಮ ನಾಡಿನ ಸಂಸ್ಕೃತಿ ಬಗ್ಗೆ ಪ್ರೀತಿಯನ್ನು ಉಳಿಸಿಕೊಳ್ಳಿರಿ, ನಮ್ಮ ನಾಡಿನ ಸಂಸ್ಕೃತಿಯನ್ನು ತುಳುನಾಡಿನ ಸಂಸ್ಕೃತಿಯನ್ನು ರಕ್ಷಿಸಿರಿ ಅಂತ ನಿಮ್ಮಲ್ಲಿ ಕೇಳಿಕೊಳ್ಳುತ್ತಾ ನನ್ನ ಮಾತುಗಳನ್ನು ಕೊನೆಗೊಳಿಸ್ತೇನೆ. ಇವತ್ತು ಕೋಟಿ ಚೆನ್ನೈ ಹೆಸರಿನಲ್ಲಿ ನಮ್ಮ ಭಗವಂತ ದಾಸ್ರವರ ನೇತೃತ್ವದಲ್ಲಿ ಭಾರಿ ದೊಡ್ಡ ಒಂದು ಕಬಡ್ಡಿ ಪಂದ್ಯಾಟ ಇವತ್ತು ನಡೀತಾ ಇದೆ. ಈಗಾಗಲೇ ಧರ್ಮಗುರುಗಳು ಇದರ ಬಗ್ಗೆ ಈ ಕ್ರೀಡಾಕೂಟದ ಬಗ್ಗೆ ಹೇಳಿದರು. ಒಂದು ಕೋಟಿ ಚೆನ್ನೈ ಹೆಸರು ಹೇಳುವಂತೆ ಇಬ್ಬರು ವೀರಪುರುಷರು, ತುಳುನಾಡಿನ ವೀರಪುರುಷರು, ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದಂಥವರು, ಇಲ್ಲಿ ಸಂಸ್ಕೃತಿಯನ್ನು ಉಳಿಸಿದಂಥವರು. ಅವರ ಹೆಸರಿನಲ್ಲಿ ಇವತ್ತು ಕೋಟಿ ಚೆನ್ನೈಯರು ಇಲ್ಲಿನ ತುಳುನಾಡಿನ ಮಣ್ಣಿನ ಮಕ್ಕಳು ಕೂಡ ಹೌದು. ಹಾಗೆಯೇ ಕಬಡ್ಡಿ ಪಂದ್ಯಾಟ ಅನ್ನುವಂಥದ್ದು ನಮ್ಮ ಸಂಸ್ಕೃತಿ ಮತ್ತು ಇಲ್ಲಿಯ ಮಣ್ಣಿನ ಕ್ರೀಡೆ. ಹೇಗೆ ಇವತ್ತು ಫಾದರ್ ಅವರು ಹೇಳಿದ ಹಾಗೆ ನಾವು ಕೋಟಿ ಚೆನ್ನೈಯವರು ಯಾವ ರೀತಿಯಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿದ್ದಾರೆ, ಹಾಗೆ ನಾವು ಅಂದರೆ ಇಲ್ಲಿನ ಮಣ್ಣಿನ ಗುಣವೇ ಹಾಗೆ, ತುಳುನಾಡಿನ ಮಣ್ಣಿನ ಗುಣವೇ ಹಾಗೆ. ಇಲ್ಲಿ ಅನ್ಯಾಯದ ವಿರುದ್ಧ ಹೋರಾಟ ಮಾಡುವಂಥವರು ತುಂಬ ಜನ ಇದ್ದಾರೆ. ಅದರಲ್ಲಿ ಕೋಟಿ ಚೆನ್ನೈಯವರು ಪ್ರಮುಖರು. ಹಾಗೆ ಕಬಡ್ಡಿ ಕೂಡ ಹಾಗೆ, ಅದೊಂದು ಹೋರಾಟದ ಕ್ರೀಡೆ. ಈ ಮಣ್ಣಿನಲ್ಲಿ ಆಡುವ ಮೂಲಕ ಆ ಮಣ್ಣಿನ ಯಾವ ತತ್ವ ಇದೆ, ಆ ಯಾವ ಸತ್ವ ಇದೆ, ಅದನ್ನು ನಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳುವ ಕೋಟಿ ಚೆನ್ನೈಯರ ಹಾಗೆ ಅನ್ಯಾಯದ ವಿರುದ್ಧ ಹೋರಾಟ ಮತ್ತು ದೇಶದ ಪರ, ರಾಷ್ಟ್ರೀಯತೆ ಪರ ನಾವು ಒಂದು ಒಳ್ಳೆಯ ಯುವಕರ ತಂಡವನ್ನು ಕಟ್ಟುವಂತ ಹೇಳುತ್ತಾ ಭಗವಂತ ದಾಸ್ರವರು ಒಂದು ಒಳ್ಳೆಯ ಕ್ರೀಡಾಕೂಟವನ್ನು ಆಯೋಜನೆಯನ್ನು ಮಾಡಿದ್ದಾರೆ. ಇವತ್ತು ಬೇರೆ ಬೇರೆ ಪಾಶ್ಚಾತ್ಯ ಕ್ರೀಡೆಗಳು ನಮ್ಮಲ್ಲಿ ಭಾರಿ ಗಟ್ಟಿಯಾಗಿ ನೆಲೆಯಿರುವಾಗ ಈ ಕಬಡ್ಡಿಯನ್ನು ಉಳಿಸುವಲ್ಲಿ ಮತ್ತು ಕಬಡ್ಡಿಯ ಬಗ್ಗೆ ಜಾಸ್ತಿಯಾಗಿ ಉತ್ತೇಜನ ನೀಡುವಲ್ಲಿ ಭಗವಂತ ದಾಸರು ಭಗವಂತ ದಾಸರ ಇಡೀ ತಂಡ ಒಳ್ಳೆಯ ಕೆಲಸವನ್ನು ಮಾಡಿದೆ. ಎಲ್ಲ ಕ್ರೀಡಾಪಟುಗಳಿಗೆ ಹಾಗೆ ಭಗವಂತ ದಾಸರವರಿಗೆ ಮತ್ತು ಈ ಯಾವ ಕೋಟಿ ಚೆನ್ನೈ ಟ್ರೋಫಿ ಇದೆ ಅದು ಒಳ್ಳೆಯ ರೀತಿಯಲ್ಲಿ ಆಗಲಿ ಅಂತ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ತುಕೋಡು ಜಂಕ್ಷನ್ ಬಾಯ್ಸ್ ಅಂಜನೆ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನ ಜಂಟಿ ಆದ ಮಲ್ಪುಣಂಚಿನ ಈ ಭಗವಂತ ದಾಸರ್ನ ಆ ನೇತೃತ್ವದ ಮಲ್ಪುಣಂಚಿನ ಆ ಕಬಡ್ಡಿದ ಉದ್ಘಾಟನೆ ಕಾರ್ಯಕ್ರಮ
ವೇದಿಕೆ ಇತ್ತಿನ ಇನಿ ದೀಪಪತ್ತಾದ ಮೂಜಿ ಧರ್ಮದ ಆ ಹಿರಿಯಕಲು ಗುರುಕುಲ್ನಕಲು ಇನ್ನು ಉದ್ಘಾಟನೆ ಮಾಡ್ತಾರೆ. ಕೋಟಿ ಚೆನ್ನೈ ಕ್ರೀಡಾಕೂಟ ಭಗವಂತ ಸೇರಿ ಆ ಕೋಟಿ ಚೆನ್ನೈನ ಪುದರಡು ಆಯೋಜನೆ ಮಾಡ್ತದೆ. ಬಾರಿ ಒಂಜಿ ಯಶಸ್ವಿ ಇನ್ನು ಜಿಲ್ಲೆಡೆ ಕೋಟಿ ಚೆನ್ನೈ ಕ್ರೀಡಾಕೂಟನ ಆ ಪುದರನ್ನು ಮಾತೆರ್ಲ ಎಡ್ಡೆ ರೀತಿಡು ಎಡ್ಡೆ ಐಕ ಒಂಜಿ ಮೆಚ್ಚುಗೆ ಕೊರೊಂದುಳ್ಳೇರು. ಬಹುಶಃ ಕೋಟಿ ಚೆನ್ನೈರಂಚಿನ ಇನಿ ನಾಡು ಮಾತೆರಣ್ಣ ಆ ಮಣ್ಣಡು ಗೊಬ್ಬುದು ಅಕಲ ಮಣ್ಣದ ಒಂಜಿ ನೆಟ್ ಮಿತ್ತು ಬತ್ತನಕಲು ಅಂಚಿದ ಮಣ್ಣದ ಗೊಬ್ಬನು ಇನಿ ಅಕಲ್ನ ಪುದರಡು ಮಲ್ತೊಂದುಂಡು. ಇನಿ ನಮ್ಮ ಮಾತ ಈ ಉಳ್ಳಾಲ ಪರಿಸರಡು ನಮ್ಮ ಮಾತಾ ಧರ್ಮೋದಕ್ಲ ಒಟ್ಟ ಅದು ಇಂಜಿನ ಒಂಜಿ ಕಾರ್ಯಕ್ರಮವನ್ನು ಮಲ್ತೊಂದುಲ್ಲೇರು. ಇನಿ ಭಗವಂತ ಸೇರು ಅವು ಬಾರಿ ಯಶಸ್ವಿ ಆಡು ಬಯ್ಯಮೊಟ್ಟು ಎಡ್ಡೆ ರೀತಿ ನಡಪಾಡು ಅಂಜ ಜೋಕ್ಲಿಗೆ ದಾಲ ತೊಂದರೆ ಒಂದಲ್ಲ ಆ ಕೋಟಿ ಚೆನ್ನೈ ರಕ್ಷಣೆ ಮಾಡ್ತದೆ ಎಡ್ಡೆ ರೀತಿದ ನಡಪಾಡು ಪಣದು ಯಾನು ದೇವರ ಪ್ರಾರ್ಥನೆ ಮಂದೊಂದು ಎನ್ನ ಒಂದೆರಡು ಪಾತ್ರ ಜೈಪುರ ಮಟ್ಟದ ರಾಜ್ಯ ತಂಡನ ಪ್ರತಿನಿಧಿಸಿದ ನೆಂಚಿನ ದೀಪ ಪೂಜಾರಿಗೆ ಸುನೀಲ್ KR ಮೇರೆ ಶಾನ್ ಕಬಡ್ಡಿ ಕ್ಷೇತ್ರದ ಬುಳೆಯೋಡ ಪಣದು ಅವರಿಗೆ ಶುಭ ಹಾರೈಕೆದ ಕೋಟಿ ಚೆನ್ನೈಯನ್ನ ಪುದರನ ಅದಕ್ಕೆ ನನಗೆ ಈವೆಂಟ್ ಮಾಡಬಹುದು. ಆಕರ್ಷಕವಾದ ಜನ ಸುನೀತಾ ಬಕ್ಕ ರಚನೆ ಸಮಾವೇಶನ ಜನ ಸತೀಶ್ ಕರ್ಕೇಲಯ್ಯರು ಗೋವಿದ ಕಾರ್ಯಕ್ರಮದ ಟ್ರೋಫಿ ಕೋಟಿ ಚೆನ್ನೈಯ ಟ್ರೋಫಿದ ಭಗವಂತನ ಟ್ರೋಫಿದ ಅನಾವರಣ ಆದಲು ನಮ್ಮ ಬೆಂಗಳೂರಿನಲ್ಲಿ ಮಾತೆಲ್ಲ ಈ ಗೋವಿದ ಕಾರ್ಯಕ್ರಮದ ಸೇರಲು ಏನ ಪಾಲನೆ ಕೋಟಿ ಚೆನ್ನೈನ ಟ್ರೋಫಿ ಏನ ಮನೆಯಲ್ಲಿ ಕೊಂಕುಳು ಮಾಡ್ಕೊಂಡಿದ್ದ ಕಾತರನ ಮತ್ತೆ ರಾತ್ರಿದ ಕೊಡ್ತಿದ್ರು ಆಯರನ್ನು ಹೊಡೆದ ಕಬಡ್ಡಿ ಕೂಟಗಳು ತಾರೆ ಆಪನ ಮೂಲಕ ಈ ಒಂದು ಸಂಪ್ರದಾಯ ಬದ್ಧವಾದ ನಮ್ಮ ಕ್ರೀಡಾ ಬಾರಿ ಪೊರ್ಲುಗಳು ಬೆಂಗಳೂರಿನ ಸೇರಿಗಳು ಭಾರತ ದೇಶದ ಹೊರಟು ಈ ಕ್ರೀಡಾಂಗಣದ ಉದ್ಘಾಟನೆ ಆಗುವುದುಂಟು. ಮ್ಯಾಚ್ ಅಂಕಣದ ಉದ್ಘಾಟನೆ ಉದ್ದೀಪನ ಆಗುವುದುಂಟು. ತಾರೆ ಆಪನ ಮೂಲಕ ಸಾಂಪ್ರದಾಯಿಕವಾದ ತಾರೆ ಆಪನ ಮೂಲಕ ನಿಖಲದಕ್ಕೂ ಸುನೀಲ್ KR ಬೇಡ ವಿವಾಹ ಮಾಡೋದಲ್ಲ. ತುಳುನಾಡು ಒಳ್ಳೆ ಸತ್ಯದ ವಿಷಯಗಳ ನಮ್ಮ ತಾರೆ ಮುಖ್ಯ ತಾರಂಗಂಚನೆ ಕೋಟಿ ಚೆನ್ನರ್ಲಕ ಸಮ ಭಾಗ ಆಗ್ತದೆ. ಕೋಟಿ ಚೆನ್ನರ್ಲಕ ಮಾತರಿಗಳ ಉಡಲಿದ್ದು ಈ ವಿಭಾಗದ ಒಂದು ಪೆರ್ಮೆದ ಕಬಡ್ಡಿ ತಂಡ ಉಳ್ಳಾಲಮೈದ ಸುಲಭಿ ನದ ಕಬಡ್ಡಿ ಪಟ್ಟಣಗಳು ಈಜಿ ಉದ್ಘಾಟನಾ ಪಂದ್ಯಾಟದ ಭಾಗವಹಿಸಿರುತ್ತಾರೆ. ಅವೆಲ್ಲ ವಿಕಾಸ್ ಮತ್ತು ರಥಬೀದಿ ಬನ್ನಿ. ವಿಕಾಸ್ ಮತ್ತು ರಥಬೀದಿ ನನಗೆ ಶುಭ ಹಾರೈಕೆ ಮಾಡುತ್ತಿದ್ದಾರೆ. ಅಚ್ಚರಿ ಈವೆಂಟ್ ನಮ್ಮ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಗೋಪಿನಾಥ್ ಕಾಪಿಕಾಡ್ ಅವರ ನೇತೃತ್ವದ ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಮತ್ತು ಜೊಬ್ಬುದು ಗುಲೇಪುನಚ್ಚಿನ ಜೋಗುలను ತಯಾರು ಮಲ್ಪನಚ್ಚಿನ ಅಕಾಡೆಮಿದ ಮೂಲಕ ಒಂದರ ವೈದ್ಯರಚನೆಯಿಂದ ಮಾತರಿಕ ಮಂಜಪ್ಪ ಕಾರ್ನವರ್, ಅಬ್ದುಲ್ ರಶೀದ್, JV ಸಲ್ದಾನ, KT ಸುವರ್ಣ, ಸತೀಶ್ ಹಾಜಿ ಮೊಹಮ್ಮದ್ ತಾಹಾ, ಅಬ್ದುಲ್ UBM, ಗಣೇಶ್ ಶೆಟ್ಟಿ, ಸುದೇಶ್ ವಿಣ್ಣಲ್ಬೈ, ಭವಾನಿ ಕಾಪಿಕಾಡ್, ಗೀತಾಬಾಯಿ ಜೊತೆ ಮಾತರಿಲ್ಲ. 70 ಕಿಲೋ ವಿಭಾಗದ ಪುರುಷರ ಕಬಡ್ಡಿ ಪಂದ್ಯಾಟದ ಆರಂಭ ಇದೀಗ ಕೆಲವೇ ಕ್ಷಣಗಳಲ್ಲಿ ಪ್ರದರ್ಶನ ಸ್ಪರ್ಧೆ ಆರಂಭವಾಗ್ತಾ ಇದೆ. ಉಮಾಮಹೇಶ್ವರಿ ಕಬಡ್ಡಿ ಅಕಾಡೆಮಿ ಕಾಪಿಕಾಡು ವಿರುದ್ಧ ಸುರಭಿ ಉಳ್ಳಾಲಬೈಲ್ ತಕ್ಷಣವೇ ಪ್ರದರ್ಶನ ಸ್ಪರ್ಧೆಯಲ್ಲಿ ಪಾಲ್ಗೊಂಡು
ತಂಡ ಕರಾವಳಿಯಲ್ಲೇ ಶಿಕ್ಷಣ ಜೊತೆ ಕಬಡ್ಡಿಯನ್ನ ಆರಂಭಿಸಿ ಈಗ ತಾನೇ ರಾಜ್ಯ ಮತ್ತು ರಾಷ್ಟ್ರವನ್ನು ಗುರುತಿಸಿಕೊಂಡಂತಹ ಅನೇಕ ತಾರೆಗಳನ್ನ ನೆರವೇರಿಸಿದಂತಹ ಖ್ಯಾತ ವಿದ್ಯಾಸಂಸ್ಥೆ ವಿಕಾಸ್ ಕಾಲೇಜ್ ಬೆಂಗಳೂರು. ಮಂಗಳೂರು ತಂಡಗಳ ಮಹಿಳಾ ತಂಡಗಳ ನಡುವೆ ಪ್ರದರ್ಶನ ಸ್ಪರ್ಧೆ. ಭಗವಾನ್ ದಾಸ್ ತೆಪ್ಪೋಡ್ ಕ್ರೀಡೆಗಾಗಿ ವಿಶೇಷವಾದಂತಹ ಕಾಳಜಿಯನ್ನು ಹೊತ್ತುವಂತಹ ತೊಕ್ಕೋಟಿನ ಅಪ್ರತಿಮ ಸಾಧಕರು ಕೂಡ ಕೊಡಗಿನ ಕುವರಿ ಕಬಡ್ಡಿಯಲ್ಲಿ ಸಾಧಕಿ ಸುಮಿತಾ ದಾಳಿಯಲ್. ಇದು ಕೇವಲ ಪ್ರದರ್ಶನ ಸ್ಪರ್ಧೆಯಾಗಿದೆ. ಯಾವುದೇ ಪ್ರತಿರೋಧ ಆರಂಭದಲ್ಲಿ ಕಾಣುತ್ತಾ ಇಲ್ಲ. ನಾವು ಹೇಳಿದ ಪ್ರಕಾರ ಕಾಸ್ಟ್ರೀಟ್ ಅಲ್ಲಿ ಅನೇಕ ತಾರೆಗಳ ಅನುಪಸ್ಥಿತಿ ನಾವು ನೋಡಬಹುದಾಗಿದೆ. ಬಾಕಿರುವ ತಂಡಗಳು ತಕ್ಷಣವೇ ನೀಡಿದ ತಂಡಕ್ಕೆ ಮಾತ್ರ ತಳುಕು ಪಟ್ಟಿಯಲ್ಲಿ ಅವಕಾಶ ಕಾಯುವಂತ ಪರಿಸ್ಥಿತಿಯನ್ನ ಮಾಡಿಸಿಕೊಳ್ಳಬೇಕಿದೆ. 3 ನಿಮಿಷಗಳ ಅವಧಿ ಈಗ ತಾನೇ ಅದರಲ್ಲಿ 2 ನಿಮಿಷ ಪೂರ್ಣಗೊಂಡಿರುತ್ತದೆ. ಪ್ರವೇಶ ಶುಲ್ಕವನ್ನ ನೀಡುವಂತ ಎಲ್ಲ ತಂಡಗಳಲ್ಲಿ ಅಪೇಕ್ಷೆ ನೋಡಿ. ಈಗ ತಾನೇ 10-16 ತಂಡಗಳು ನೋಂದಾವಣೆ ಮಾಡಿದ್ದಾರೆ. ಇದೀಗ ಸೂಪರ್ ಟೈಟಲ್ 2 ಅಂಕಗಳು ನೋಂದಣಿ ಮಾಡಿ ಹೆಸರನ್ನ ಅಧಿಕೃತವಾಗಿ ಪ್ರವೇಶ ಶುಲ್ಕವನ್ನ ತಲುಪಿಸುವ ಮೂಲಕ ರಶೀದಿಯನ್ನ ಪಡೆದುಕೊಳ್ಳುವ ಮೂಲಕ ಅಧಿಕೃತಗೊಳಿಸಿ ಏಕಮುಖಿಯಾಗಿ ಇಲ್ಲಿಗೆ ಹೆಸರು ಅಧಿಕೃತ ನೋಂದಾವಣೆ ಆಗ್ತಾ ಇಲ್ಲ. ಹಗಲು ಸಮಯ ಸರಿಯಾದ ಸಮಯಕ್ಕೆ ಪಂದ್ಯಾಟವನ್ನು ಆರಂಭಿಸುವಲ್ಲಿ ಆಯೋಜಕರೊಂದಿಗೆ ವಿಶೇಷವಾಗಿ ಭಗವಾನ್ ದಾಸರೊಂದಿಗೆ ಸಹಕಾರವನ್ನು ಕೊಡುವಂತಹದ್ದು ಈ ಪಂದ್ಯದಲ್ಲಿ ಭಾಗವಹಿಸುವಂತಹ ಎಲ್ಲ ತಂಡಗಳು 18ಕ್ಕೆ ವಿಕಾಸ್ 2 ಅಂಕ ಕಾಸ್ಟ್ರೀಟ್ಗೆ ನೀಡಲಾಗಿದೆ. ಇನ್ನು ಬಾಕಿರುವ ತಂಡಗಳಿಗೆ ಕೊನೆಯ ಅವಕಾಶ. ಈಗ ತಾನೇ ಕೆಲವೊಂದು ತಂಡಗಳು ಅನೇಕ ತಂಡಗಳಿದೆ. ಪ್ರವೇಶ ಶುಲ್ಕವನ್ನ ತಲುಪಿಸಿದಲ್ಲಿ ತಳುಕು ಪಟ್ಟಿಯಲ್ಲಿ ಆ ಹೆಸರುಗಳು ಬರಲಿದೆ. ಆದರೆ ಆ ಹೆಸರುಗಳ ಎಲ್ಲ ತಂಡಗಳು ಭಾಗವಹಿಸಲೇಬೇಕಾಗಿದೆ. പ്രവേശ ശുൽക തലപേസെ പ്രിയമുള്ളവരെ കോട്ടി ചെന്നൈയുടെ പേരിൽ അറിയപ്പെടുന്ന ഒരുപാട് ടൂർണമെന്റുകൾ ഈ കബഡി മത്സരത്തിന്റെ സന്നാഹ മത്സരമാണ് വനിതാ 2 ടീമുകൾ തമ്മിൽ ഏറ്റുമുട്ടിക്കൊണ്ടിരിക്കുന്നത്. വികാസ് കോളേജ് മംഗലാപുരം, മറുഭാഗത്ത് കാസ്ട്രീറ്റ് മംഗലാപുരം. ഈ മത്സരം കഴിഞ്ഞാൽ ഔപചാരിക മത്സരങ്ങൾ ആരംഭിക്കാൻ എനിക്ക് എൻട്രി ഫീസ് നൽകണമെന്ന് അറിയിക്കുന്നു. ವಹಿಸುವಂಚಿನ ಸಂತೋಷ್ ಕುಮಾರ್ ರೈ ಇವರಿಗೆ ಪ್ರೀತಿ ತಿಳ್ಕೊಳ್ಳೋದು ವಂದನೆಗಳು, ಅಭಿನಂದನೆಗಳು. ನಿಖಿಲ್ ಕೃಷ್ಣನಗರ ಗೌರವಪೂರ್ವಕವಾಗಿ ಸಲ್ಲಿಸುವಂತಹ ಸನ್ಮಾನ. ಕಲೆ ಮತ್ತು ಕ್ರೀಡೆ ಇವೆರಡು ಬೇಕು ಎಂದು ಹವಣಿಸಿದವರಿಗೆಲ್ಲ ಒಲಿದು ಬರುವಂತದ್ದಲ್ಲ, ಅದೊಂದು ಸಿದ್ಧಿ. ಆ ಸಿದ್ಧಿಯನ್ನು ತಪಸ್ಸಿನಂತಹ ಪ್ರಯತ್ನಶೀಲತೆಯಿಂದ ಮಾತ್ರ ಕರಗತ ಮಾಡಿಕೊಂಡರೆ ಪ್ರಸಿದ್ಧಿ ಎಂಬುದು ತಂತಾನೆ ಒಡನಾಡಿಯ ಸ್ವಾವಶ ಮಾಡಿಕೊಂಡವರು ನಮ್ಮ ಆದರದ ಶ್ರೀಯುತ ಕೃಷ್ಣರಾಜ್ ಎಂ ಪುತ್ರ. ಕೃಷ್ಣರಾಜ್ ಅವರದ್ದು ಸಾಧಕ ಕುಟುಂಬ. ತಂದೆ ಸುವಿಖ್ಯಾತ ಕುಸ್ತಿಪಟು, ಉಳ್ಳಾಳ ಮರೆಯಲು ಅಸಾಧ್ಯವಾದ ಗರಡಿ ಕಲೆಯ ಮೇರು ಪ್ರತಿಭೆ ದಿವಂಗತ ಪೈಲ್ವಾನ್ ಮೋತಿ ಪುತ್ರ. ತಾಯಿ ಉಳ್ಳಾಳದ ಮಗವೀರ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಹಲವು ವರ್ಷಗಳ ಕಾಲ ಮುಖ್ಯೋಪಾಧ್ಯಾಯಿಯಾಗಿ ಪ್ರಾಮಾಣಿಕ ಸೇವೆ ಸಲ್ಲಿಸಿರುವಂತಹ ದಿವಂಗತ ಶ್ರೀಮತಿ ಜಯವತಿ ಬಂಗೇರ. ಇವರ ಕ್ರೀಡಾ ಜೀವನ ಪ್ರಾರಂಭಗೊಂಡದ್ದು ಅಥ್ಲೆಟಿಕ್ಸ್ನಲ್ಲಿ. 1985-87ರ ಮೈಸೂರು ದಸರಾ ಕ್ರೀಡಾಕೂಟದಲ್ಲಿ ಶಾರ್ಟ್ ಪುಟ್ ಮತ್ತು ಡಿಸ್ಕಸ್ ಥ್ರೋ ಇದರಲ್ಲಿ ಪ್ರಥಮ ಸ್ಥಾನವನ್ನು ಗಳಿಸಿದ ಇವರು ಬೆಂಗಳೂರಿನ ಕಂಠೀರವ ಕ್ರೀಡಾಂಗಣದಲ್ಲಿ ನಡೆದ ಜೂನಿಯರ್ ಅಥ್ಲೆಟಿಕ್ಸ್
ಶಾರ್ಟ್ ಪುಟ್ ಸ್ಪರ್ಧೆಯಲ್ಲಿ ಕರ್ನಾಟಕ ರಾಜ್ಯ ದಾಖಲೆಯ ಪ್ರಥಮ ಸ್ಥಾನವನ್ನು ಪಡೆದಿರುವಂತಹ ಅದ್ಭುತ ಪ್ರತಿಭೆ. ಅಲ್ಲದೆ ಡಿಸ್ಕಸ್ ಥ್ರೋದಲ್ಲಿ ದ್ವಿತೀಯ ಸ್ಥಾನವನ್ನು ಪಡೆದಿರುವವರು ದಿವಂಗತ ಭುಜಂಗ ಸುರಾಯ ಬೆಳ್ಳಿ ಟ್ರೋಫಿಯನ್ನು ನಿರಂತರ 3 ಬಾರಿ ಜಯಿಸಿದಂತಹ ಉಳ್ಳಾಳ ಬ್ರದರ್ಸ್ ಸ್ಪೋರ್ಟ್ಸ್ ಕ್ಲಬ್ಬಿನ ಕಬಡ್ಡಿ ತಂಡದ ಓರ್ವ ಯಶಸ್ವಿ ಆಟಗಾರರಾಗಿರುವ ಪುತ್ರನ್ರವರು ವೈಯಕ್ತಿಕವಾಗಿಯೂ ಹಲವು ಪ್ರಶಸ್ತಿ ಗಳಿಸಿ ತಂಡಕ್ಕೂ ಬಹುದೊಡ್ಡ ಕೀರ್ತಿಯನ್ನು ಪ್ರಾಪ್ತಗೊಳಿಸಿರುವರು. 1986ರಲ್ಲಿ ಕಾರವಾರದಲ್ಲಿ ನಡೆದ ಅಂತರ್ ಜಿಲ್ಲಾ ಕಬಡ್ಡಿ ಪಂದ್ಯಾಟದಲ್ಲಿ ದಕ್ಷಿಣ ಕನ್ನಡ ಜಿಲ್ಲಾ ತಂಡಕ್ಕೆ ಆಯ್ಕೆಗೊಂಡ ಇವರು ನಮ್ಮ ಜಿಲ್ಲೆಯ ಕಬಡ್ಡಿ ಅಸೋಸಿಯೇಷನ್ಗೆ ಪ್ರಥಮ ಪ್ರಶಸ್ತಿಯನ್ನು ತಂದುಕೊಟ್ಟ ಶ್ರೇಷ್ಠ ಕ್ರೀಡಾಪಟು. ಆ ಕಾರಣಕ್ಕಾಗಿಯೇ ಅದೇ ವರ್ಷ ಕೃಷ್ಣರಾಜ್ ಅವರಿಗೆ ವಿಜಯ ಬ್ಯಾಂಕ್ ಉದ್ಯೋಗ ನೀಡಿ ಗೌರವಿಸಿತು ಎಂಬುದು ನಮಗೆಲ್ಲರಿಗೂ ಅಭಿಮಾನದ ಸಂಗತಿ. ಬ್ಯಾಂಕ್ ನೀಡಿದ ಈ ಸದಾವಕಾಶಕ್ಕೆ ಇನ್ನಷ್ಟು ಪುಷ್ಟಿ ತುಂಬುವಿಸುವಂತೆ ತದನಂತರವೂ ಕ್ರೀಡಾ ವಿನೋದಗಳಲ್ಲಿ ಜಗಮಗಿಸುವ ಸಾಧನೆ ಮೆರೆದ ಕೃಷ್ಣರಾಜ್ ಪುತ್ರನವರು 1991 ಮತ್ತು 92ರ ಅವಧಿಯಲ್ಲಿ ರಾಜಸ್ಥಾನದ ಸರ್ದಾರ್ ಶೇರ್ನಲ್ಲಿ ನಡೆದ ರಾಷ್ಟ್ರೀಯ ಕಬಡ್ಡಿಯಲ್ಲಿ ಕರ್ನಾಟಕ ರಾಜ್ಯ ಪರ ಆಡಿ ಸೆಮಿಫೈನಲ್ಗೆ ಲಗ್ಗೆ ಇಟ್ಟರು. 1992-93ರಲ್ಲಿ ಮಂಗಳೂರಿನಲ್ಲಿ ಜರುಗಿದಂತಹ ಫೆಡರೇಷನ್ ಕಪ್ ಕಬಡ್ಡಿಯಲ್ಲಿ ಕರ್ನಾಟಕ ತಂಡದ ಪ್ರತಿನಿಧಿಯಾಗಿ ಆಡಿ ತೃತೀಯ ಸ್ಥಾನವನ್ನು ಪಡೆದಿರುತ್ತಾರೆ. 1993-94ರಲ್ಲಿ ದಾವಣಗೆರೆಯ ರಾಷ್ಟ್ರೀಯ ಕಬಡ್ಡಿಯಲ್ಲಿ ಬ್ಯಾಂಕ್ ಮಂಡಳಿ ಪರ ಆಡಿ ಪ್ರಥಮ ಸ್ಥಾನವನ್ನು ಗಳಿಸಿದ್ದು, ಇದು ಬ್ಯಾಂಕ್ ಮಂಡಳಿಯು ರಾಷ್ಟ್ರೀಯ ಕಬಡ್ಡಿಯಲ್ಲಿ ಮೊದಲ ಬಾರಿ ಗಳಿಸಿದ ವಿಜಯವಾಗಿದೆ. 1994-95ರ ಮುಂಬೈ ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಪ್ರಥಮ, 1995-96ರ ಹರಿಯಾಣದ ರೋಹ್ತಕ್ನಲ್ಲಿ ಫೆಡರೇಷನ್ ಕಪ್ ಪಂದ್ಯಾವಳಿಯಲ್ಲಿ ಸ್ಥಾನ, 1996-97ರಲ್ಲಿ ಮಹಾರಾಷ್ಟ್ರದ ಬೀಡ್ನಲ್ಲಿ ಕಬಡ್ಡಿ ಪಂದ್ಯಾಟದಲ್ಲಿ ಕರ್ನಾಟಕ ತಂಡವನ್ನು ಪ್ರತಿನಿಧಿಸಿರುತ್ತಾರೆ. ಅಲ್ಲದೆ 1997-98ರ ಕರ್ನಾಟಕ ಒಲಿಂಪಿಕ್ಸ್ನಲ್ಲಿ ವಿಜಯ ಬ್ಯಾಂಕ್ ಪ್ರಥಮ ಸ್ಥಾನವನ್ನು ಮುಡಿಗೇರಿಸುವಲ್ಲಿ ಶ್ರೀಯುತರ ಪಾತ್ರ ನಿಜಕ್ಕೂ ಮಹತ್ವದ್ದಾಗಿದೆ. ಅಖಿಲ ಭಾರತ ಕಬಡ್ಡಿ ಪಂದ್ಯಾಟದಲ್ಲಿ ಅಂತರ್ ಬ್ಯಾಂಕ್ ಪಂದ್ಯಾವಳಿಯಲ್ಲಿ 16 ಬಾರಿ ಭಾಗವಹಿಸಿದ ಇವರು ಮುಂಬಯಿಯ ಮೇಯರ್ ಕಪ್ಪಿನಲ್ಲಿ ಪ್ರಥಮ ಸ್ಥಾನವನ್ನು ಅಲಂಕರಿಸಿರುವರು. ಇವರು ಪೇಟವನ್ನು ಗುರುತಿಸಿ ಬಹಳ ಅದ್ದೂರಿಯ ಸನ್ಮಾನ ಕೋಟಿ ಚೆನ್ನಯ್ಯ ಟ್ರೋಫಿಯ ಸಮಯದಲ್ಲಿ ಸಲ್ಲಿಸುವಂತಹ ಅಬ್ಬರದ ಸನ್ಮಾನ, ಚೌಕೋಟಿನಲ್ಲಿ ಬಹಳ ಅಪರೂಪವಾಗಿ ನಡೆಯುವಂತಹ ಅದ್ದೂರಿಯ ಸನ್ಮಾನ ಶ್ರೀಯುತರಿಗೆ ಸಂದಾಯವಾಗುತ್ತಿದೆ. ಫಲಪುಷ್ಪ, ಅದರ ಜೊತೆಯಲ್ಲಿ ಗೌರವ ಕಾಣಿಕೆ, ಆಕರ್ಷಕವಾಗಿರುವ ಕೋಟಿ ಚೆನ್ನಯ್ಯ ಪ್ರತಿಮೆ ಇರುವಂತಹ ಸ್ಮರಣಿಕೆ ಮತ್ತು ಬೃಹತ್ ಆಗಿರುವಂತಹ ಅತ್ಯಾಕರ್ಷಕವಾಗಿರುವ ಸಾಧನ ವಿವರ ಇರುವ ಸನ್ಮಾನ ಪತ್ರ. ಚಪ್ಪಾಳೆ ಮೂಲಕ ಅಭಿನಂದಿಸೋಣ ಕೃಷ್ಣರಾಜ್ ಎಂ ಪುತ್ರನ್ ಇವರ ರಾಷ್ಟ್ರ ಮಟ್ಟದ ಕ್ರೀಡಾ ಸಾಧನೆಗಾಗಿ ತೊಕ್ಕೋಟಿನ ಜನತೆ, ಭಗವಂದಾಸ್ ತೊಕ್ಕೋಟಿ ಜನಗಳು, ಅತಿಥಿಗಳಿಗೆಲ್ಲರಿಗೂ ನಮನಗಳು. ಹೃದಯ ಮನಸ್ಸು ತುಂಬಿಕೊಂಡು ಸಿಂಚನ ಎಸ್ ಇವರನ್ನು ಬಂಧುಗಳೇ ನಮ್ಮ ಊರಿನ ಕೀರ್ತಿಯನ್ನು 4 ದೇಶಗಳಿಗೆ ಹಬ್ಬಿ ಹರಡುವಂತಹ ಪ್ರಾಮಾಣಿಕ ಕೆಲಸವನ್ನು ಮಾಡ್ತಾ ಇದ್ದಾರೆ. ಸಿಂಚನ ಭಗವಂತನ ದಿವ್ಯಾನುಗ್ರಹ ಎಂಬ ತುಳು 10 ಅವತಾರರು ಎಂಬ ತುಳು ಭರತನಾಟ್ಯ ನಿರೂಪಕ 100ಕ್ಕಿಂತಲೂ ಹೆಚ್ಚು ಪ್ರದರ್ಶನ ಕಂಡಿದ್ದಾರೆ. ಇದಲ್ಲದೆ ಕಾರ್ಣಿಕುದ ಸಿರಿದೇವಿ, ಕಿಸಾ ಗೌತಮಿ, ಏಸುಗುರಿ ತೀರ್ಪು, ತುಳುನಾಡ ಹಬ್ಬಕ್ಕ ಮುಂತಾದ ತುಳು ನಾಟಕ ರೂಪಕಗಳನ್ನ ಜನನಿ ಜನ್ಮ ಭೂಮಿಶ್ಚ, ಶ್ರೀ ಹರಿ ದಶಾವತಾರ, ಕರ್ನಾಟಕ ದರ್ಶನ, ಸುವಾರ್ಥ ಕಥನ, ಜಾನವಿಧಿ, ಶ್ರೀರಾಮ ಒಂದು ಮರದ ಕಥೆ, ಶ್ರೀಕೃಷ್ಣ ಚರಿತಾಮೃತ, ನೆರೆಯವರು, ಶ್ರೀದೇವಿ ಲೀಲಾಮೃತ, ಜೀಮಾತ ವಾಹನ, ಬ್ರಹ್ಮಶ್ರೀ ನಾರಾಯಣ ಗುರು ಇತ್ಯಾದಿ ಕನ್ನಡ ನಾಟ್ಯ ರೂಪಕಗಳನ್ನು ರಚಿಸಿದ್ದು ಈ ಎಲ್ಲ ರೂಪಕಗಳನ್ನು ನಾಡಿನ ಬೇರೆ ಬೇರೆ ನಾಟ್ಯ ಸಂಸ್ಥೆಗಳಿಂದ ವಿವಿಧ ವೇದಿಕೆಗಳಲ್ಲಿ ಪ್ರದರ್ಶನ ಕಾಣುತ್ತಿದೆ. ವೀರರಾಣಿ ಒಬ್ಬಕ್ಕ,
ಮರೆಯಬಾರದ ಸತ್ಯ, ಸುರಕ್ಷಾ ಪೆಟ್ಟಿಗೆ, ಮಳೆಗಾಗಿ, ದೀಕ್ಷಾ ಪರೀಕ್ಷಾ, ಕನಸಿನ ಭಾರತ, ಬೆಟ್ಟಿಂಗ್ ವೃತ್ತಾಂತ, ಯೋಧ ಕಥನ, ಕಾಲಚಕ್ರ ಇವು ಅರುಣ್ ಉಳ್ಳಾಳ್ ಬರೆದಿರುವ ನಾಟಕಗಳು. ದಿವ್ಯಚೇತನ, ಸಾಯಿ ನಾಮಗೊಚ್ಚಲ್, ಉಳ್ಳಾಳ, ಶ್ರೀ ಚಿರುಬಾ ಭಗವತಿ, ದೀಪಾಂಜಲಿ ಮುಂತಾದ ಸಿಡಿಗಳಿಗೆ ಈತ ರಚಿಸಿರುವ ಅರುಣ್ ಉಳ್ಳಾಳ್ ಅನೇಕ ತುಳು ಕನ್ನಡ ಆಲ್ಬಮ್ ಗೀತೆಗಳಿಗೆ, ಕಿರು ಸಿನಿಮಾಗಳಿಗೆ ಸಾಹಿತ್ಯ ಬರೆದಿರುತ್ತಾರೆ. ನಿತ್ಯ ಸುವರ್ಣ ಎಂಬ ಅರ್ಥಪೂರ್ಣ ಸ್ಮರಣ ಸಂಚಿಕೆಯನ್ನ ಸಂಪಾದಿಸಿರುವ ಇವರು ಬರೆದ ಲೇಖನ, ವಿಮರ್ಶೆ, ಕಥೆ, ಕವಿತೆ, ಸಂಶೋಧನಾ ಬರಹಗಳು ನಾಡಿನ ವಿವಿಧ ಪತ್ರಿಕೆ, ಗ್ರಂಥಗಳಲ್ಲಿ ಪ್ರಕಟಗೊಂಡಿವೆ. ತೊಕ್ಕೋಟು ಚರ್ಚಿನ ಶತಮಾನೋತ್ಸವದ ಉತ್ಸವದ ಪ್ರದರ್ಶನ ಕಂಡ ಅದ್ಧೂರಿ ಗೀತ ನಾಟಕ ಸಿಪಾಯಿ ಸಂತ ಸದಾಶ್ಚಿತ್ ಅಪಾರ ಜನಮೆಚ್ಚುಗೆ ಪಡೆದಿದ್ದು, ಇದನ್ನು ಬರೆದಿರುವುದು ನಮ್ಮ ಅರುಣ್ ಉಳ್ಳಾಳ್ ಎಂಬುದು ಅಭಿಮಾನದ ಸಂಗತಿ. ನಿರೂಪಕರಾಗಿ ಅರುಣ್ ಉಳ್ಳಾಳ್ ಈವರೆಗೆ ನೀಡಿದ ಕಾರ್ಯಕ್ರಮಗಳ ಸಂಖ್ಯೆ ಸರಿಸುಮಾರು 1,500 ಹೆಚ್ಚು. ಕಿರುಮಟ್ಟದ ಕಾರ್ಯಕ್ರಮ ತೊಡಗಿ ಅಂತಾರಾಷ್ಟ್ರೀಯ ಬೃಹತ್ ಸಮ್ಮೇಳನಗಳಲ್ಲೂ ಯಶಸ್ವಿಯಾಗಿ ನಿರ್ವಹಿಸಿದ ಹೆಗ್ಗಳಿಕೆ ಅರುಣ್ ಅವರದ್ದು. ಇವರ ನಿರರ್ಗಳ ಮಾತಿನ ಮೋಡಿಗೆ ಸೋತು ಹೋದ ವಿದೇಶ ಕನ್ನಡಿಗರು ಇವರನ್ನ ಕಳೆದ 2018 ಏಪ್ರಿಲ್ 27ರಂದು ಸಾಗರದಾಚೆಯ ಕೊಲ್ಲಿ ರಾಷ್ಟ್ರವಾದ ಕತಾರ್ ಕರ್ನಾಟಕ ಸಂಘದ ಬೃಹತ್ ವಸಂತೋತ್ಸವ ಸಮಾರಂಭಕ್ಕೆ ಪ್ರಧಾನ ನಿರೂಪಕರಾಗಿ ಆಹ್ವಾನಿಸಿದ್ದರು. ಅಲ್ಲಿನ ಇವರ ಕಾರ್ಯಕ್ರಮಕ್ಕೆ ಖ್ಯಾತ ಚಲನಚಿತ್ರ ನಟರಾದ ಶ್ರೀ ಅನಂತನಾಗ್ ಮತ್ತು ಶ್ರೀಮತಿ ಗಾಯತ್ರಿ ದಂಪತಿಗಳು ಅತಿಥಿಗಳಾಗಿದ್ದರು. ಇವರ ಶುದ್ಧ ಕನ್ನಡ ಅಮೋಘ ವೈಖರಿಯನ್ನ ಮುಕ್ತಕಂಠದಿಂದ ಮೆಚ್ಚಿ ಅಭಿನಂದಿಸಿ ಅರುಣ್ ಅವರನ್ನ ಅಲ್ಲಿ ಸಾರ್ವಜನಿಕವಾಗಿ ಸನ್ಮಾನಿಸಿದ್ದಾರೆ. 2018 ಮೇ 4ರಂದು ಬಡ್ಸ್ ಕತಾರ್ ಸಂಸ್ಥೆ ಕತಾರ್ನಲ್ಲಿ ಅಲ್ ವಕ್ತನಲ್ಲಿ ನಡೆದಂತಹ ಆಯೋಜಿಸಿದ ಪಟ್ನಾ ಸತೀಶ್ ಶೆಟ್ಟಿ ಭಾಗವತ ಕಾರ್ಯಕ್ರಮದಲ್ಲೂ ಅರುಣ್ ರವರು ನಿರೂಪಕರಾಗಿದ್ದಾರೆ. ಮೇ 5ರಂದು ದೋಹಾ ಕತಾರ್ನಲ್ಲಿ ಇಂಡಿಯನ್ ಕಲ್ಚರಲ್ ಸೆಂಟರ್ ನಲ್ಲಿ ನಡೆದ ತಾಳಮದ್ದಳೆ ಸಮಾರಂಭದ ಇವರ ನಿರೂಪಣೆಗೆ ದೋಹದ LCC ಅಧ್ಯಕ್ಷ ಶ್ರೀಮತಿ ಮಿಲನ್ ರವರು ಅರುಣ್ ರವರನ್ನು ಅಭಿಮಾನದಿಂದ ಸನ್ಮಾನಿಸಿದ್ದಾರೆ. ಹೀಗೆ 10 ದಿನಗಳ ಕಾಲ ಕತಾರ್ನಲ್ಲಿ ಕಾರ್ಯಕ್ರಮಗಳನ್ನು ನೀಡಿ ಬಂದಿರುವ ಅರುಣ್ ಉಳ್ಳಾಳ್ ರವರು ನಮ್ಮ ಮಂಗಳೂರಿನ ಹೆಸರನ್ನ ವಿದೇಶದಲ್ಲಿ ಮೆರೆಸಿದ ಅಂತಾರಾಷ್ಟ್ರೀಯ ನಿರೂಪಕರಾಗಿರುತ್ತಾರೆ. 2018 ಡಿಸೆಂಬರ್ 25ರಂದು ಅಂದರೆ ಕಳೆದ ವಾರ ಮುಂಬೈಯಲ್ಲಿ ಗಾಣಿಗ ಸಂಘದ ಅಮೃತ ಮಹೋತ್ಸವದ ವಿಜೃಂಭಣೆಯ ಸಮಾರಂಭದಲ್ಲೂ ಅರುಣ್ ಉಳ್ಳಾಳ್ ರವರ ನಿರೂಪಣಾ ಮೆರುಗು ಜನಪ್ರಿಯತೆ ಗಳಿಸಿತ್ತು. ಅಲ್ಲೂ ಅದ್ಧೂರಿಯ ಸನ್ಮಾನವನ್ನ ಸ್ವೀಕರಿಸಿದ್ದಾರೆ. ಹಲವು ದೃಶ್ಯ ರೂಪಕ ಟ್ಯಾಬ್ಗಳಿಗೆ ಇವರ ಕಂಚಿನ ಕಟ್ಟ ಜೀವ ತುಂಬಿದೆ. ಮಂಗಳೂರು, ಉಡುಪಿ, ಕಾಸರಗೋಡು ಜಿಲ್ಲೆಗಳ ಮಾಧ್ಯಮಗಳಲ್ಲಿ ಟಿವಿ ನಿರೂಪಕರಾಗಿ, ವಿಚಾರ ಸಂದರ್ಶನ ಸಂಪನ್ಮೂಲ ವ್ಯಕ್ತಿಗಳಾಗಿ, ನೇರ ಪ್ರಸಾರ ವೀಕ್ಷಕ ವಿವರಣೆಗಾರರಾಗಿ ಅರುಣ್ ಉಳ್ಳಾಳ್ ಪ್ರತಿ ಮನೆಗೂ ಪರಿಚಿತರು. ತುಕ್ಕೋಟ್ನಲ್ಲಿ 80ಕ್ಕೂ ಹೆಚ್ಚು ಮಕ್ಕಳಿಗೆ 1.5 ವರ್ಷದಿಂದ ಯಾವುದೇ ಶುಲ್ಕವಿಲ್ಲದೆ ಪ್ರತಿ ಭಾನುವಾರ ಉಚಿತವಾಗಿ ಭಜನೆ, ತಬಲ, ಹಾರ್ಮೋನಿಯಂ ಸಹಿತ ಧಾರ್ಮಿಕ ಶಿಕ್ಷಣ ನೀಡುತ್ತಿದ್ದಾರೆ. ತೊಕ್ಕೋಟು ಶ್ರೀ ವಿಠೋಬಾ ರುಗುಮಾಯಿ ಮಂದಿರದಲ್ಲಿ 10 ವರ್ಷದಿಂದ ಉಚಿತ ಕುಣಿತ ಭಜನಾ ತರಬೇತಿಯನ್ನ ನೀಡುತ್ತಾರೆ. ಬಹಳಷ್ಟು ದೊಡ್ಡದು, ಇನ್ನೂ ಕೂಡ ಹಲವು ವಿಷಯಗಳು ಇಲ್ಲಿ ಪ್ರಕಟಗೊಳ್ಳಲು ಬಾಕಿ ಇರುವುದು. ಇದೀಗ ಅರುಣ್ ಉಳ್ಳಾಳ್ ಎಂಬ ಅದ್ಭುತ ಉಳ್ಳಾಳದ ಮಾಣಿಕ್ಯನಿಗೆ ಪೌರಾಣಿಕ ಪರವಾಗಿ ಇಲ್ಲಿ ಸೇರಿದಂತಹ ಸಮಸ್ತ ನಾಗರಿಕರ ಪರವಾಗಿ ಇದೀಗ ಸನ್ಮಾನ, ಆದರ, ಗೌರವ ಅರುಣ್ ಉಳ್ಳಾಳ್ ಅವರಿಗೆ. ಇನ್ನಷ್ಟು ಕಲಾಮಾತೆಯ ಸೇವೆಯನ್ನ ಮಾಡುವಂತಹ ಸಂಪನ್ಮೂಲ ವ್ಯಕ್ತಿಯಾಗಿ ಸಮಾಜದಲ್ಲಿ ಗುರುತಿಸಿಕೊಳ್ಳುವಂತಹ ಎಲ್ಲ ಆರೋಗ್ಯ, ಆಯುಷ್ಯ, ಭಾಗ್ಯ, ಕರುಣೆ ಎಂಬುದಾಗಿ ಸಕಲ ಸರ್ವ ದೇವರುಗಳಲ್ಲಿ ಬೇಡಿಕೊಳ್ಳುತ್ತಾ ಅರುಣ್ ಉಳ್ಳಾಳ್ ರವರಿಗೆ ಉಜ್ವಲ ಭವಿಷ್ಯವನ್ನ ನುಡಿಯುತ್ತಾ ಇದೀಗ ಕೋಟಿ ಚೆನ್ನಯ್ಯ ಟ್ರಾಫಿಯ ಕಬಡ್ಡಿಯ ವೇದಿಕೆಯಲ್ಲಿ ಸನ್ಮಾನದ ಧ್ವನಿಯನ್ನ ಸಲ್ಲಿಸಿರುವಂತಹ ಈ ಕೋಟಿನ ಜನತೆಯ ಹೃದಯದಾಳದ ಈ ಸನ್ಮಾನವನ್ನು ಭಗವನಣ್ಣನ ಕಡಲಿನಂತಹ ಪ್ರೀತಿಗೆ ಮತ್ತು ಈ ಊರಿನ ಜನ ನನಗೆ ಯಾವತ್ತೂ ಜೊತೆಗಿದ್ದು ಕೊಟ್ಟಂತಹ ಮುಕ್ತ ಹೃದಯದ ಪ್ರಾಮಾಣಿಕ ಪ್ರೀತಿಗೆ ಗೌರವದಿಂದ ಸಂದಾಯ ಮಾಡುತ್ತಿದ್ದೇನೆ. ಪೂಜ್ಯ ಅವರಿಗೆ ಗೌರವ ನೀಡಬೇಕಾಗಿದೆ. ಕೃಷ್ಣ ಶ್ರೀಯಾನ್ ಗೌಡೂರು
ಇವರಿಗೆ ಸಂತೋಷ್ ಕುಮಾರ್ ರೈ ಬೋಳಿಯ ಇವರು ಗೌರವವನ್ನು ಸಲ್ಲಿಸಬೇಕಾಗಿ ಕೋರಿಕೆ. ಹಾಗೆ ಪೂಜಾ ಶ್ರೀಯಾನ್ ಬೋಳು ಇವರಿಗೆ ನಮಿತಾ ಗಟ್ಟಿ ಇವರು ಸಾಲವಾಗಿ ಗೌರವವನ್ನು ಸಲ್ಲಿಸಬೇಕಾಗಿರುವಂತಹ ಚಪ್ಪಾಳೆಯ ಮೂಲಕ ಅಭಿನಂದಿಸೋಣ. ಬಹಳ ಸುಂದರವಾಗಿರುವಂತಹ ನೃತ್ಯದ ಮುಖೇನ ವೇದಿಕೆಗೆ ವಿಶೇಷವಾದ ರಚನೆ ಆಕರ್ಷಣೆಯನ್ನು ಒದಗಿಸಿಕೊಟ್ಟಂತಹ ಕೃಷ್ಣ ಶ್ರೀಯಾನ್ ಬೋಳೂರು ಮತ್ತು ಪೂಜಾ ಶ್ರೀಯಾನ್ ಬೋಳೂರು. ಇನ್ನಷ್ಟು ನಾಟ್ಯದ ಪ್ರಸ್ತುತಿ ಇತ್ತು, ಆದರೆ ಕ್ರೀಡಾಂಗಣದಲ್ಲಿ ಸತತ 3 ಬಾರಿ ಉತ್ತಮ ಆಟಗಾರನ ಪ್ರಶಸ್ತಿ ಲಭಿಸಿದ ಇಂಥ ಕ್ರೀಡಾಂಗಣದಲ್ಲಿ ನನಗೆ ಇಂದು ಸಾಧನೆಯನ್ನು ಗುರುತಿಸಿ ಸನ್ಮಾನಿಸಿರುವುದಕ್ಕೆ ತುಂಬ ಸಂತೋಷವಾಗುತ್ತೆ ಹಾಗೂ ಹೆಮ್ಮೆ ಅನಿಸ್ತದೆ. ನನ್ನ ಕಬಡ್ಡಿ ಸಾಧನೆ ಗಮನಿಸಿದ ವಿಜಯ ಬ್ಯಾಂಕಿನ ಕಬಡ್ಡಿ ತಂಡದಲ್ಲಿ ನಾಯಕನ ಸ್ಥಾನ ಹಾಗೂ ಬ್ಯಾಂಕಿನಲ್ಲಿ ಸೀನಿಯರ್ ಮ್ಯಾನೇಜರ್ ಆಗಿ ಬಡ್ತಿ ಲಭಿಸಿದ ಇಂದು ಸಮಾಜದಲ್ಲಿ ಗೌರವಯುತ ಸ್ಥಾನ ಲಭಿಸಿ ಅಂದರೆ ಕಬಡ್ಡಿಯಿಂದ. ಹಾಗೂ ಕೊನೆಯದಾಗಿ ಇಂದು ನಾನು ಕಬಡ್ಡಿಯಲ್ಲಿ ತಮ್ಮ ಪ್ರತಿಭೆಯನ್ನು ಪ್ರದರ್ಶಿಸಲು ಆಗಮಿಸಿದ ನಿಮಗೆಲ್ಲರಿಗೂ ಶುಭ ಕೋರುತ್ತಾ ಪ್ರೋ ಕಬಡ್ಡಿ ಅಂತ ಉತ್ತಮ ವೇದಿಕೆ ನಿಮಗೆ ಸಿಗಲಿ ಅಂತ ಹೇಳುತ್ತಾ ನನ್ನ 2 ಮಾತನ್ನು ಮುಗಿಸ್ತೇನೆ. ಈ ಕಾರ್ಯಕ್ರಮವನ್ನು ನಡೆಸುವಂತಹ ತೊಕ್ಕೊಟ್ಟು ಜಂಕ್ಷನ್ ಬಾಯ್ಸ್ ಹಾಗೂ ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ರಿಜಿಸ್ಟರ್ಡ್ ಮಂಗಳೂರು ಇವರೆಲ್ಲರಿಗೂ ನನ್ನ ಪ್ರೀತಿಯ ಧನ್ಯವಾದಗಳನ್ನು ನಾನು ಹೇಳಲು ಇಚ್ಛಿಸುತ್ತೇನೆ. ನನ್ನ ಕಲಿಕೆಗೆ ಸಹಕರಿಸಿದಂತಹ ನನ್ನ ತಂದೆ ತಾಯಿ ಹಾಗೂ ನನ್ನ ಶಿಕ್ಷಕರು ಹಾಗೂ ಎಲ್ಲ ಮಿತ್ರರಿಗೂ ನಾನು ಧನ್ಯವಾದವನ್ನು ಹೇಳಲು ಇಚ್ಛಿಸುತ್ತೇನೆ. ಧನ್ಯವಾದಗಳು. ನಮ್ಮ ತೊಕ್ಕೋಟು ಉಳ್ಳಾಳದಲ್ಲಿ ಇಂದು ಸರ್ವ ಪರಿಚಿತರೆನಿಸಿಕೊಂಡಿರುವ ಸುವರ್ಣರು ಮೂಲತಃ ಪುತ್ತೂರಿನವರು. ಸಣ್ಣದೊಂದು ವ್ಯವಹಾರದಲ್ಲಿ ಔದ್ಯೋಗಿಕವಾಗಿ ಗುರುತಿಸಿಕೊಂಡ ಸುವರ್ಣರು ತೊಕ್ಕೋಟಿಗೆ ಬಂದಂದಿನಿಂದಲೇ ಸುತ್ತಮುತ್ತಲ ಧಾರ್ಮಿಕ ಸಾಮಾಜಿಕ ಚಟುವಟಿಕೆಗಳಲ್ಲಿ ಸಕ್ರಿಯರಾದವರು. ತಮ್ಮ ಉದ್ಯಮದಿಂದ ಗಳಿಸಿದ್ದನ್ನು ಧರ್ಮ ಕೇಂದ್ರಗಳ ಜೀರ್ಣೋದ್ಧಾರ, ಸಾಮಾಜಿಕ ಸಂಸ್ಥೆಗಳ ಕಾರ್ಯಕಲಾಪಗಳಿಗೆ ಉದಾರವಾಗಿ ನೀಡುತ್ತಾ ಬಂದವರು. ಅಂದಿನಿಂದ ಮೊದಲುಗೊಂಡ ಅವರ ಈ ಕಳಕಳಿಯಿಂದ ಇಂದಿಗೆ ಸುವರ್ಣರು ಈ ಭಾಗದ ಎಲ್ಲ ಜನರಿಗೂ ಅಚ್ಚುಮೆಚ್ಚಿನ ನಾಯಕರೆನಿಸಿಕೊಂಡವರು. ಸಹೃದಯ ಸಮಾಜ ಸೇವಕರಾಗಿರುವ ಸುವರ್ಣರು ಜಾತಿ ಸೀಮಿತ ನಾಯಕರಲ್ಲ. ಆದರೂ ತಮಗೆ ಬದುಕು ಕೊಟ್ಟ ಬಿಲ್ಲವ ಸಮುದಾಯ ಸರ್ವಾಂಗೀಣ ಅಭಿವೃದ್ಧಿಯಲ್ಲಿ ಶ್ರೀಯುತರದ್ದು ಸಿಂಹ ಪಾಲಿದೆ. ತೊಕ್ಕೋಟು ಉಳ್ಳಾಳ ಭಾಗದಲ್ಲಿ ಕಾರ್ಯೋನ್ಮುಖವಾಗಿರುವ ಬ್ರಹ್ಮಶ್ರೀ ಬಿಲ್ಲವ ವೇದಿಕೆಯ ಸತತ 15 ವರ್ಷಗಳ ಕಾಲ ಅಧ್ಯಕ್ಷರಾಗಿ ತೋರಿರುವ ಸಾಧನೆ ಅನನ್ಯವಾದದ್ದು. ವರ್ಷಂಪ್ರತಿ 50 ಮಕ್ಕಳನ್ನು ಶೈಕ್ಷಣಿಕವಾಗಿ ದತ್ತು ಸ್ವೀಕರಿಸಿ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕೆ ಬಿಲ್ಲವ ವೇದಿಕೆಯು ಪ್ರೋತ್ಸಾಹಿಸುವಲ್ಲಿ KT ಸುವರ್ಣರ ಪಾತ್ರ ಮಹತ್ವದಾಗಿದೆ. ಸಮುದಾಯದಲ್ಲಿರುವ ಪ್ರತಿಭೆಗಳಿಗೆ ತುಂಬು ನೆರವನ್ನು ನೀಡುತ್ತಾ ಸಶಕ್ತ ಬಿಲ್ಲವ ಯುವ ಸಮಾಜವನ್ನು ಕಟ್ಟುವ ಕೈಂಕರ್ಯದಲ್ಲಿ ಮುಂಚೂಣಿಯಲ್ಲಿದ್ದಾರೆ. ಮಂಗಳೂರಿನ ಕುದ್ರೋಳಿಯಲ್ಲಿರುವ ಅಖಿಲ ಭಾರತ ಬಿಲ್ಲವ ಯೂನಿಯನ್ನ ಸಂಘಟನಾ ಕಾರ್ಯದರ್ಶಿಯಾಗಿರುವ KT ಸುವರ್ಣರು ಬಿಲ್ಲವರ ಸಂಘಟನಾತ್ಮಕ ಐಕ್ಯತೆಗೆ ನಿರಂತರ ಪರಿಶ್ರಮಿಸುತ್ತಿದ್ದಾರೆ. ಕಿನ್ಯದ ಶ್ರೀ ಮಳರಾಯ ಧೂಮಾವತಿ ದೇವಸ್ಥಾನವನ್ನು 1.5 ಕೋಟಿ ವೆಚ್ಚದಲ್ಲಿ ನವೀಕರಿಸಿ ಅತ್ಯಂತ ಶೋಭಾಯಮಾನವಾಗಿ ಮೈದಳೆಯುವಂತೆ ಮಾಡುವಲ್ಲಿ KT ಸುವರ್ಣರ ನೇತೃತ್ವ ನಿಜಕ್ಕೂ ಉಲ್ಲೇಖನೀಯ. ಪ್ರಸ್ತುತ ದೇವಸ್ಥಾನದ ಮುಕ್ತೇಸರರಾಗಿಯೂ ಗೌರವಾಧ್ಯಕ್ಷರಾಗಿಯೂ ಪ್ರಗತಿ ಕಾರ್ಯಗಳು ಸದಾ ನಡೆಯುತ್ತಿರುವಂತೆ ಸೇವೆ ಸಲ್ಲಿಸುತ್ತಿದ್ದಾರೆ. ಕೊಂಡಾಳದ ಸಾಯಿ ಮಂದಿರದ ಮುಕ್ತೇಸರರಾಗಿರುವ ಸುವರ್ಣರು ನಮ್ಮ ಸುತ್ತಮುತ್ತಲು ನೆರವೇರಿರುವ ದೇಗುಲಗಳ ಜೀರ್ಣೋದ್ಧಾರ, ಬ್ರಹ್ಮಕಲಶ, ನಾಗಮಂಡಲ ಉತ್ಸವಗಳ ಮುಖ್ಯ ಪೋಷಕರಾಗಿದ್ದರು ಎಂಬುದು ಅಭಿಮಾನದ ಸಂಗತಿ. KT ಸುವರ್ಣರ ಈ ಬಗೆಗಿನ ಧಾರ್ಮಿಕ ಸೇವಾ ಕಾರ್ಯಗಳನ್ನು ಗಮನಿಸಿದ ಕರ್ನಾಟಕ ಸರ್ಕಾರ ಇವರನ್ನು ದಕ್ಷಿಣ ಕನ್ನಡ ಜಿಲ್ಲಾ ಧಾರ್ಮಿಕ ಪರಿಷತ್ತಿನ ಸದಸ್ಯರಾಗಿ ನೇಮಿಸಿಕೊಂಡಾಗ ಮುಜರಾಯಿ ಇಲಾಖೆಯ ದೇವಾಲಯಗಳಿಗೆ ವಿಶೇಷ ಮಾರ್ಗದರ್ಶಕರಾಗಿದ್ದರಲ್ಲದೆ ಬಹುದೊಡ್ಡ ಮೊತ್ತಗಳ ಅನುದಾನವನ್ನು ಒದಗಿಸಿಕೊಡುವಲ್ಲಿ ಅವರು ಯಶಸ್ವಿಯಾಗಿದ್ದಾರೆ. ಮಾತೃಭೂಮಿ ಬ್ಯಾಂಕ್ನ ಉಪಾಧ್ಯಕ್ಷರಾಗಿ, ಮಾತೃಭೂಮಿ ಸೇವಾ ಪ್ರತಿಷ್ಠಾನದ ಜಿಲ್ಲಾಧ್ಯಕ್ಷರಾಗಿ ಗೌರವಾನ್ವಿತರೆನಿಸಿಕೊಂಡ KT ಸುವರ್ಣರು ಸಮಗ್ರ ಜಿಲ್ಲೆಯಲ್ಲಿ 10 ಹಲವು ವಿಧಗಳ ಸಾಮಾಜಿಕ ಸೇವಾ ಕಾರ್ಯಗಳಲ್ಲೂ ಕ್ರಿಯಾಶೀಲರು. ದಕ್ಷಿಣ ಕನ್ನಡ ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ನ ಜಿಲ್ಲಾ ಉಪಾಧ್ಯಕ್ಷರಾಗಿ ಗ್ರಾಮೀಣ ಕ್ರೀಡೆಗೂ ತುಂಬು ನೆರವನ್ನು ಪ್ರಾಪ್ತಗೊಳಿಸಿರುತ್ತಿದ್ದಾರೆ. ವೈನ್ ಮರ್ಚೆಂಟ್ ಅಸೋಸಿಯೇಷನ್ ಮಂಗಳೂರು ಇದರ ತಾಲೂಕು ಅಧ್ಯಕ್ಷರಾಗಿರುವ KT ಸುವರ್ಣರು ರಾಣಿ ಅಬ್ಬಕ್ಕ ಪ್ರತಿಷ್ಠಾನ ಪರಿಷತ್ನ ಸಾಂಸ್ಕೃತಿಕ ಪರಿಷತ್ನ ಕಾರ್ಯಾಧ್ಯಕ್ಷರಾಗಿ ಸಂಸ್ಕೃತಿಪರ ಚಟುವಟಿಕೆಗಳಿಗೆ ಜೀವ ತುಂಬಿದವರು. ಸುವರ್ಣರು ಸಮಸ್ಯೆಗಳೆಂದು ಗೋಗರಿಯುವವರಿಗೆ ತುಂಬು ಕೈ ನೆರವು ನೀಡಿ ಜೊತೆಯಾಗುವ ಸಹೃದಯ. ದೇವಾಲಯದ ಅನುಷ್ಠಾನಗಳು ಸುಸಾಂಗವಾಗಿ ನೆರವೇರುವಂತೆ ದತ್ತಿ ದಾನಗಳನ್ನು ಸಮರ್ಪಿಸುವ ಸಜ್ಜನ ಧರ್ಮಪ್ರೇಮಿ. ತೊಕ್ಕೋಟು ಆಸುಪಾಸಿನ ಸಕಲ ಜನ ಸಂಸ್ಥೆಗಳಿಗೂ
ಕ್ರೀಡಾಕೂಟಗಳಿಗೆ ಉತ್ಸವ ಆಯೋಜಕರಿಗೂ ಭರವಸೆ ಉಳ್ಳ ಕೊಡುಗೆ ದಾನಿಯಾಗಿ ಸಲ್ಲಿಸಿರುವ ಸಹಾಯ ಈ ಊರು ಎಂದಿಗೂ ಮರೆಯುವಂತಿಲ್ಲ. ಸುವರ್ಣರ ಸೇವಾ ಸುವರ್ಣ ಕಾರ್ಯಗಳು ಅನುರಕ್ಷಿಸಿಕೊಂಡು ತುಕೋಟಿನ ಸಮಸ್ತ ಜನತೆ ಪ್ರೀತಿಯಾಧಾರದಿಂದ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಂಗಮಂಟಪದಲ್ಲಿ ದಿನಾಂಕ 30/12/2018 ಸಮರ್ಪಿಸಿರುವ ಗೌರವ ಸನ್ಮಾನ ತಮ್ಮ ಬದುಕಿಗೆ ಭಗವಂತನು ಪೂರ್ಣಾನುಗ್ರಹವನ್ನು ಪರಿಪೂರ್ಣವಾಗಿ ಕರುಣಿಸಿದೆ. ಮೈಸೂರು ಪೇಟವನ್ನು ಧಾರಣೆಗೊಳಿಸಿ ಆಕರ್ಷಕವಾಗಿ ಮಣಿರತ್ನದ ಮಾಲೆಯನ್ನು ಸಮರ್ಪಿಸಿ ಫಲಪುಷ್ಪಗಳನ್ನಿತ್ತು ಶಾಲು ಹೊದಿಸಿ ಜೊತೆಯಲ್ಲಿ ಕೋಟಿ ಚೆನ್ನಯ್ಯರ ಪ್ರತಿರೂಪವಿರುವಂತಹ ಆಕರ್ಷಕವಾಗಿರುವ ಸಮೃದ್ಧವಾದ ಸ್ಮರಣಿಕೆಯನ್ನು ನೀಡಿ ಬೃಹತ್ ಸನ್ಮಾನ ಪತ್ರಗಳ ಮೂಲಕ ಅಭಿನಂದನೆಯನ್ನು ಸಲ್ಲಿಸುತ್ತಿದ್ದಾರೆ ಕೆ.ಟಿ. ಸುವರ್ಣ. ಇವರಿಗೆ ಕೋಟಿ ಚೆನ್ನಯ್ಯ ಪ್ರಶಸ್ತಿ ಪ್ರದಾನ ತುಕೋಟಿಯ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರಂಗಮಂಟಪದಲ್ಲಿ ನಡೆಯುತ್ತಿರುವಂತಹ ಕೋಟಿ ಚೆನ್ನಯ್ಯ ಟ್ರೋಫಿ ಪಂದ್ಯಾಟದಲ್ಲಿ ಚಪ್ಪಾಳೆ ಮೂಲಕ ಅಭಿನಂದಿಸೋಣ ಕೆ.ಟಿ. ಸುವರ್ಣ ಇವರನ್ನು. ಇವರ ಸಾಧನೆಯ ರಂಗ ಇನ್ನಷ್ಟು ವಿಶೇಷವಾದ ಕಬಡ್ಡಿ ಕ್ರೀಡಾಪಟುಗಳು ಅಂಜನೆ ಕಬಡ್ಡಿ ಅಭಿಮಾನಿಗಳು ಈ ಸಂಘಟನೆ ಮನ್ಗುಣ ಮಾತಿರಲ್ಲ ಆಯ್ತು ಅವರಿಗೆ ಮಾಧ್ಯಮದ ಮಿತ್ರರು ಇದಕ್ಕೆ ವಿಶೇಷವಾದ ಖುಷಿಯಾಗ ದಾದಾಪಣ್ಣನ 1985 ಮುಟ್ಟ ಯಾನೆ ಮಲ್ಲ ಲೆವೆಲ್ದ ಕಬಡ್ಡಿ ಗೊಬ್ಬೊಂದಿಪ್ಪುನಾಗ 71 ನೆತ್ತೇರು ಬರ್ಪುಣಿ ಮೊರಂಪುರ ಚೋರಿ ಪೋಪುಣಿ ಉಗಿಳ್ದ ಇಂದು ಇಂಜಿನ ಇಟ್ಕೊಂಡ್ಬಿಡಿ ನಮ್ಮ ಇಂದು ಜಾರುಣಿ ಕಡೆಂಜ ತಾಂಪಣ್ಣ ನಾಡಿಪೋದು ಎಣ್ಣೆ ಪೂಜಿದ ಅರಿಕೊಳ್ತಿದ್ದು ಕಟ್ಟು ನಂಚಿನ ನಿದರ್ಶನ ಕಾಲೇಜಿಗೆ ಗೊಬ್ಬುನಾಗ ಬಿರಲ್ ತುಂಟಾಪುಣಿ ಬೆತ್ತ ದುವಾಪುಣಿ 5 ಬೊಕ್ಕದ ಇಲ್ಲಿಗೆ ದಾದಾಪಂಡ ಅಪ್ಪೆ ಅಮ್ಮೆ ಏರ್ಲ ಕಬಡ್ಡಿ ಗೊಬ್ಬರ ಜೋಕ್ಲಿ ಕಾಲಪುರೊಂದಿದ್ದಾನೆ ದಾದಾಪಂಡ ಕಬಡ್ಡಿ ಪಂದ್ಯಟಿ ಕಾಲ ಪೊಲಿಯಲ್ಲಿ ಕೈ ಪೊಲಿಯಲ್ಲಿ ಕೈತ ಚೋಲಿ ಪೋಪುಣಿ ಆಂಡ ಎಂಕಲ್ಲ ಕಣಕಟ್ಟದಿದ್ದಂಡೆ ಈ ರೀತಿಯ ಮ್ಯಾಟ್ ಕಬಡ್ಡಿ ಬರಪುಡು ಕಂಪ್ಯೂಟರ್ ಯುಗ ಎಂಚಂದು ಅಂದ್ರೆ ಆಧುನಿಕ ಯುಗ ಎಂಚಾನು ಅಂಚನೆ ಕಬಡ್ಡಿಗಳ ವಿಶೇಷವಾಗಿ ರಂಗ ಬರ್ತದೆ. ದುಮ್ಮು ಕಬಡ್ಡಿ ಗೊಬ್ಬನ ವಿಜಯ ಬ್ಯಾಂಕ್ ಮಾತ್ರ ಎತ್ತದ ಒಂಜಿ ಬೇಲೆ ಕೊಡೊಂದಿರ್ತೀನಿ ಅಂತಂದ್ರೆ ಬೇತೆ ಏರ್ಲ ಕೊಡೊಂದಿದ್ದಾನೆ. ವಿಜಯ ಬ್ಯಾಂಕ್ ಪಕ್ಕ ಒಂಜಿ 10 ವರ್ಷ ಪಕ್ಕ NMPT ಎತ್ತದ ಕಬಡ್ಡಿ ಕೆಲಸ ಕೊಡಲು ಸ್ಟಾರ್ಟ್ ಮಾಡ್ತಾರೆ. ಶುರುವಾದ ನಂತರ ಕೊರನಾಗ 1200 ರೂಪಾಯಿ ಸಂಬಳ ಬಂದದೆ ಅಲ್ಲಿ ಲೆಕ್ಕ ಮಾಡಿದಾಗ ವರ್ಷರು ಕೇವಲ 14,400 ಮಾತ್ರ ನಾವು ಆವಂಡೆ ಪಂಡದ ದೂರ ಹೋಯಿದ್ವಿ. ಆನ ಇಲ್ಲಿ ಕಬಡ್ಡಿ ಗೊಬ್ಬುನಂಚಿನ ಕಬಡ್ಡಿದ ಎಡ್ಡೆಡ್ಡ ಪ್ಲೇಯರ್ನಗಳಿಗೆ ರಾಜ್ಯ ರಾಷ್ಟ್ರ ಮಟ್ಟಗಳು ಭಾರಿ ವಿಶೇಷವಾದ ಬೇಡಿಕೆ ಉಂಟು. ಕಬಡ್ಡಿ ಬಂಡಲ್ನ ವಿಶೇಷವಾದ ರಂಗತಿಕಲೆ ಅಂಚಾಯನದವರ ಕಬಡ್ಡಿದ ಬಗ್ಗೆ ನಾನು ಜಾಸ್ತಿ ಪಾತ್ರ ನಕಲುಳ್ಳೆ ಭಗವಾನನ ಬಗ್ಗೆ 2 ಪಾತ್ರ ರಾಜ್ಯೋತ್ಸವ ಪ್ರಶಸ್ತಿ ಆದಿಪ್ಪು, ಜಿಲ್ಲೋತ್ಸವ ಪ್ರಶಸ್ತಿ ಆದಿಪ್ಪು, ಬೇತೆ ಪ್ರಶಸ್ತಿ ಆದಿಪ್ಪು. ఆయన ಬೇತಕ್ಲಿಗೆ ಏರೆಗೆ ತಿಕ್ಕೊಡು ಅಕ್ಲಿಗೆ ತಿಕ್ಕುಜಿ ಏರ್ನ ಇನ್ಫ್ಲುಯೆನ್ಸ್ ಉಂಡು ಏರ್ನ ಸರ್ಕಾರ ಉಂಡು ಅಕ್ಲಿ ಇನ್ಫ್ಲುಯೆನ್ಸ್ ಮಂತ್ರ ಮಾತ್ರ ತಿಕ್ಕೊಡು ಭಗವಾನನ ನಂಚನ ಒಂಜಿ ಜವನ್ಯಾಗೆ ತೂನಗ ಇತ್ತೆಲ್ಲ 25 ವರ್ಷದ 30 ವರ್ಷದ ಒಂಜಿ ಜವನೆಲ್ಲ ಕೈಪುಣ ನಿತ್ಯ ನಿರಂತರವಾದ ಕಬಡ್ಡಿ ಪಂಡದ ನಿದ್ರೆ ಮಂದು ಒಂದಿಪ್ಪುಣ ಜನ ನಿದ್ರೆ ಇಲ್ಲ ಕಬಡ್ಡಿ ಪಂಡದ ಕಬಡ್ಡಿ ಜವನೆಯನ್ನು ಒಟ್ಟುಗೂಡಿಸವನ್ನು ಇಪ್ಪುಣಂದಿನ 100 ಸಾವಿರಾರು ಕಬಡ್ಡಿ ಪಂದ್ಯಾಟರು ರೆಫ್ರಿಯಾದೆ ಕಬಡ್ಡಿ ಪ್ಲೇಯರ್ ಆದ ಸಂಘಟನೆ ಮಂತಿನಂಚಿನ ಅವರ ಗ್ರಾಮಾಂತರ ಪ್ರದೇಶವು ಎಡ್ಡೆಡ್ಡ ಪ್ರತಿಭೆ ಕಬಡ್ಡಿದ ಪ್ರತಿಭೆಯನ್ನು ಕೊಂಡಂತೆ ಗುರುತಿಸಿನಂಚಿನ ಆ ಭಗವಾನನ ಜಿಲ್ಲೋತ್ಸವ ರಾಜ್ಯೋತ್ಸವ ಪ್ರಶಸ್ತಿಗೆ ನಿಜವಾದ ಯಾರನ್ನು ಗುರುತಿಸೋಣ ಕಾರಣ ಕಾಲ ಮೊದಲಿಗೆ ಆ ಪ್ರಶಸ್ತಿ ಬರೋಣ ಆ ಕಾರಣ ಅವರನ್ನು ಗುರುತಿಸೋದು ಗೊತ್ತಿಜ್ಜಿ ಯಾನೆ ಇದ್ದೇ ರಿಕ್ವೆಸ್ಟ್ ಮಾಡ್ಬಿಡಿ ಒಂಜಿ ದಿನ ಕೋಟಿ ಚೆನ್ನಯ್ಯನ ಆಶೀರ್ವಾದರು ಅರ್ನ ಕಾಲ ಮೊದಲಿಗೆ ಆ ಪ್ರಶಸ್ತಿ ಬರ್ಕೊಂಡು ಬಂದ್ಬಿಡ ವಿಶ್ವಾಸ ಎಂಕೊಂಡು ಇನಿ ಎಂಪಂಡೆ ಕಬಡ್ಡಿ ಬಂದನಲ್ಲ ಕೇವಲ ಕಬಡ್ಡಿ ಒಂಜಿ ರೀತಿಯ ಟ್ರೋಫಿ ಇಂಚಿನ ಟ್ರೋಫಿನ ಯಾನು ಓಡ್ಲತ್ತುತ್ತಿ ಯಾನು ತೂತಿ 100 ಸಾವಿರಾರು ಕಬಡ್ಡಿ ಪಂದ್ಯಾಟರು ಓದಿಪ್ಪೆ ಕಬಡ್ಡಿ ಪಂದ್ಯಾಟ ಕೂದಿಪ್ಪೆ ಆ ಸಂಘಟನೆ ಕೂಡಿಪ್ಪೆ ಆನ ಎನ್ನಂಚಿನ ಕಬಡ್ಡಿ ಗೊಬ್ಬವನ್ನು ಇಪ್ಪುಣಗಳ ಎಲ್ಲ ಟ್ರೋಫಿನ ಇಂಚಿನ 4 ಜನ ದೇವಪುಣಂಜನ ಟ್ರೋಫಿನ ಅಮರ್ದುಕೊಂಡರೆ ಸಾಧ್ಯ ಆಗ್ತದೆ ಅಂದ ಅರ್ನ ಸಂಘಟನಾ ಶಕ್ತಿ ಎತ್ತೊಂದು ಬಂದನ್ನ ಆ ಕಬಡ್ಡಿದ ಟ್ರೋಫಿ ತುಣಗ ತೆರೆಯೋದು ಅವು
ಐತೆ ಒಟ್ಟಿಗೆ ಆ ಕಬಡ್ಡಿ ಟ್ರೋಫಿನ ಎಂಚು ವಾರ ರೀತಿಯ ಆವರಣ ಮಂದಿರದಿಂದ ನಾವು ತಗೊಂಡ ಈ ತೊಂಜಿ ಪೊರ್ಲು ಈ ತೊಂಜಿ ಶೋಕುಡು ನೀನು ಕುಳ್ಳುದಾನಗನೆ ಐನ ಏರು ಗೆಲ್ಪರ ಸಾಧ್ಯ ಉಂಡು ಏರಿಗೆ ಐನು ಗೆಲ್ಪುಳಿಯ ಚಾಂಪಿಯನ್ ಅವಳು ಬಂದ ನನ್ನ ಇದೇ ಬರ್ತದೆ ಗೊಪ್ಪುನಕ್ಲೆ ಮಾತ್ರ ನಮ್ಮ ಮನಸ್ಸೆಲ್ಲ ಅವ್ವೆ ತೋಜುಡು ಈ ಟ್ರೋಫಿನ ಎಂಗ್ಲಿ ಸತಿ ಪತ್ತೊಂದು ಪೋಡು ಒಂದು ಸ್ಪೋರ್ಟ್ಸ್ ಮ್ಯಾನ್ ಸ್ಪಿರಿಟ್ ಇಟ್ಕೊಂಡು ಆನ ಆತ ಶೋಕುಡು ಆತ ಪೊರ್ಲು ಇನ್ನು ಮಂತ್ರಿಗೆ ವಿಶೇಷವಾದ ಅಭಿನಂದನೆ ಬಂದ ಆಯ್ತಾ ಒಟ್ಟಿಗೆ ಓಲ್ಲ ದೇವರನ್ನ ಪುದರ ಬಂದಿದೆ ಕಬಡ್ಡಿ ಪೂಜೆ ಆಂಡ ಒಂದು ದೈವ ಭಕ್ತಿ ಆಯ್ನ ಹಿಡಿದವರ ಆ ಕಬಡ್ಡಿ ಒಪ್ಪುನಕ್ಲೆ ಇಲ್ಲ ಅವೇ ಶಕ್ತಿ ಬರದೆ ಬಂದು ಲೆಕ್ಕೊಡಲ್ಲ ಆ ಕೋಟಿ ಚೆನ್ನಯ್ಯರ ನಂಕ ಮಂತಿದ ನಂಚಿನ ಒಂದು ವಿಶೇಷವಾದ ಶಕ್ತಿ ಆ ಕಬಡ್ಡಿ ಬರದೆ ಬಂದು ಲೆಕ್ಕಾಚಾರಡು ಕೋಟಿ ಚೆನ್ನಯ್ಯರು ಬಂದು ನಂಜಿನ ದೇವರನ್ನ ಪುದರದಿದೆ ಇನ್ನು ಕಬಡ್ಡಿ ಇದ್ದು ಯಶಸ್ವಿ ಅದು ಕೇರಳ ಮನೆಯಲ್ಲಿ ಯಾನು ಕೋಡ ಬಂದಾಗ ಕೇವಲ ಅಂಬೇಡ್ಕರ್ ಒಂದು ಎಂಜಿನ ಕೋಟಿ ಇರ್ತದೆ ಈ ರಂಗಮಂದಿರದ್ದು ಇನ್ನು ವಿಶೇಷವಾದ ರಂಗ ವಿಶೇಷವಾದ ಶಕ್ತಿ ಬರ್ತನ ಅಕ್ಲೆ ನಾನು ತೂನಗ ವಿಶೇಷವಾದ ಆಶ್ಚರ್ಯ ಅಂದ್ರೆ ಎಡ್ಡೆಡ್ಡ ಗೇಮ್ ಅಂತ ಅನ್ಕೋತಾರೆ ಎಡ್ಡೆಡ್ಡ ಯೋಗ್ಯರನ್ನಿಂದ ಕೊಟ್ಟದ್ದು ಸನ್ಮಾನ ಮಾಡ್ತಾರೆ ಆ ಸನ್ಮಾನ ಮಾಡ್ಕೊಂಡಂಜಿನ ಭಾಗ್ಯಲ ತೆಗೆದಿದೆ ಸನ್ಮಾನ ಸ್ವೀಕಾರ ಮಾಡ್ಕೊಂಡಂಜಿನ ಭಾಗ್ಯಲ ತೆಗೆದಿದೆ ರಾಜಕೀಯ ರಹಿತವಾದ ಇನ್ನು 6 ಜನ ಭಾರತೀಯ ಜನತಾ ಪಾರ್ಟಿಯ ವರಿಷ್ಠ ನಾಯಕರಾದಿತ್ತನಲ್ಲ ಇನ್ನು ರಾಜಕೀಯ ರಹಿತವಾದ ಕ್ರೀಡಾರಂಗಗಳು 6 ಗುಳೆ ಹೊಂದಿದ್ದಾರೆ ಹಾಗೆ ಸಂಪೂರ್ಣವಾದ ಸಹಕಾರ ನಮ್ಮ ಕೊರಪ ನಮ್ಮ ಮಾತೆಲ್ಲ ಒಟ್ಟುಗೂಡಿದು ಭಗವಾನನನ್ನೇ ನಾನಾತು ಎಡ್ಡೆಡ್ಡ ಪ್ರತಿಭೆಯನ್ನು ಕೊಂಡತ್ತದೆ ಈ ವೇದಿಕೆಯ ಗುರುತಿಸುವ ಶಕ್ತಿನ ಪರಮಾತ್ಮೆ ಕೊರಡೆ ಈ ಉದ್ಘಾಟನೆ ಆಯ್ನ ಕಬಡ್ಡಿಯ ದಾಲಾ ಒಂಜಿ ವಿಘ್ನ ಬರಂದ ಆ ಸಮಾರೋಪ ಆಪನೆ ಮುಟ್ಟಲ ದೇವರು ಐದು ಎಡ್ಡೆ ರೀತಿಯ ಕೊನೋಡು ಬಂದೊಂದು ದಾಲಾ ಒಂಜಿ ವಿಘ್ನ ಬರಂದ ನಾನಾತು ಇಂಚಿನ ಕಾರ್ಯಕ್ರಮವನ್ನು ಇಂಚಿನ ಸಂಘಟನೆ ಮನ್ಕೊಂಡಂಜಿನ ಶಕ್ತಿನೇ ಭಗವಾನನ್ನೆಲ್ಲ ಭಗವಾನನ ಟೀಮ್ಗಳ ಕೊರಡೆ ಬಂದೊಂದು ಬೇತ ಕೆಲವೊಂದು ಕಾರ್ಯಕ್ರಮ ಇತ್ತು ನೀಡಿದವರ ಹಿಂಗೆ ಪೋಯರಲಿಕ್ಕೆ ಅನುಕೂರಡು ಕೇಳಿನ ತಪ್ಪು ಕೋಪುನ ತಪ್ಪು ಹಣ ಅನಿವಾರ್ಯ ಕೈ ಮುಗಿದ್ದ ಕೇಳೊಂದಿಲ್ಲ ತಪ್ಪು ಮಂತೊಂದಿಲ್ಲ ಅನ್ನೋ ಮನಸ್ಸಲ್ಲಿತ್ತನಲ್ಲ ಅನಿವಾರ್ಯ ಇತ್ತು ನೀಡಿದಾಗ ನಿಖಿಲ ಕೈ ಮುಗಿದ್ದ ಕೇಂದ್ರ ಹಿಂಗೆ ಪೋಯರ ಒಂದು ಅನುಕೂರಡು ಪಾತ್ರೆಗೆ ಅವಕಾಶ ಕೊಟ್ಟು ನಿಜ ಕೂಡ ಇಲ್ಲ ಕಳೆದ ಹಲವಾರು ವರ್ಷದಿಂಚಿ ತುಕ್ಕೋಟು ಪಂಡ ಕಬಡ್ಡಿ ಬಣ್ಣಾಡ ತುಕ್ಕೋಟು ಮಸರ ಕುಡುಕದ ಕಬಡ್ಡಿ ಪಂದ್ಯಾಟಡೆ ಪುದರ್ಪೂವಿನಂಚಿನ ತುಕ್ಕೋಟು ಬೊಕ ನಿರಂತರವಾದ ಕಬಡ್ಡಿ ಪಂದ್ಯಾಟನ ತೂವುದು ಬರ್ತದೆ ಈ ಮೈದಾನ ಗೊಪ್ಪಿನ ಕ್ರೀಡಾಪಟುಗಳು ಏನೇ ರಾಷ್ಟ್ರ ಮಟ್ಟಡೆ ಅಂತಾರಾಷ್ಟ್ರೀಯ ಮಟ್ಟಡೆ ರಾಜ್ಯ ಮಟ್ಟಡೆ ಜಿಲ್ಲಾ ಮಟ್ಟಡೆ ಪುದರ್ಕನ ದಿನಕ್ಕೆಲ್ಲ ಮಸ್ತ್ ಜನ ಪಟನಕಲು ಮೂಲು ತಯಾರಾಯ್ತು ನಂಚಿನಕಲು ಉಳ್ಳೇರು ಒಂದಿದ್ದ ಪಟನಕಲು ತಯಾರಾವಡಿತ್ರಾಣ ಐತ ಪಿರವಡು ಕೆಲಸ ಮಾಡ್ಕೊಡಕಲು ಬೋಳು ಮೂಲು ಮಸ್ತ್ ಸಂಘ ಸಂಸ್ಥೆಗಳು ಇಲ್ಲ ABC ಉಂಡು ನಿತ್ಯಾನಂದ ಯುವಕ ಮಂಡಳ ಉಂಡು ಶಿವಾಜಿ ಫ್ರೆಂಡ್ ಸರ್ಕಲ್ ಉಂಡು ಸುಭಾಷ್ ಫ್ರೆಂಡ್ ಸರ್ಕಲ್ ಉಂಡು ಶ್ರೀಕೃಷ್ಣ ಯುವಕ ಮಂಡಳ ಉಂಡು ಅಂಚ ಪನೊಂದು ಪೋಡಾಡ ಮಸ್ತ್ ಜನ ಮಸ್ತ್ ಸಂಘ ಸಂಸ್ಥೆಗಳು ಆ ಸಂಘ ಸಂಸ್ಥೆ ಸುಮಾರು ಎಡ್ಡೆ ಜವನಿರ್ನಕಲು ಉಳ್ಳೇದು ಈ ಜವನಿರ್ನಕಲ ನಿರಂತರ ಪ್ರೋತ್ಸಾಹಡಿನಿ ತೊಕ್ಕೋಟಡು ಕಬಡ್ಡಿ ಪಂಪುನ ಪಂದ್ಯಾಟ ಬಾರಿ ಇಡೀ ದಕ್ಷಿಣ ಕನ್ನಡದ ರಾಜ್ಯ ಮಟ್ಟದ ಪುದರ್ಬೋದು ಸಂತೋಷಣ್ಣೆ ಭಗವಾನ್ ಒಂದಿತ್ತು ಪುಗರಿಯರು ಆದ್ರೆ ಜವಾನೆ ಆದಿಗೆ ಉಪ್ಪುನಾಗ ಮಹೇಂದ್ರ ಟೀಮ್ ಕಟ್ಟೊಂದು ದಕ್ಷಿಣ ಕನ್ನಡ ಜಿಲ್ಲೆಯ ಓರು ಕಬಡ್ಡಿ ಆಡೋಣ ಅರ್ನ ಟೀಮು ಆ ಕಬಡ್ಡಿ ಪಂದ್ಯಾಟಡೆ ಪಾಲ್ಗೊಳ್ಳೋದಿತ್ತು ಅಂಚನೆ ಪ್ರೈಸ್ ಕೂಡ ಹಾಕೊಂಡಿತ್ತು ಆಡ ಅರ್ನ ಖಾಲಿ ಕಬಡ್ಡಿಗೆ ಮಾತ್ರ ಅರ್ನ ಜೀವನ ಸೀಮಿತ ಆಗಿತ್ತು ಆರೋಗ್ಯ ಸಮಾಜ ಸೇವಕ್ಕೆ ಯಾನೆ ಭಾರಿ ಎಲ್ಲೆಡೆ ಟೂ ಒಂದು ಇಕ್ಕನಂಚಿನ ಒಂದು ಹುಡುಗಿ ಕೆಲವರು ಪನ್ಪನೋಡ ಅರೆ ಮಿತ್ತಿ ಏತು ಉಳ್ಳೇರ ಅದೇ ತೀರ್ತು ಉಳ್ಳೇರು ದಾಯನ್ ಬನ್ನಾಡ ತೀರ್ತು ಉಳ್ಳೇರನ್ ಬಂಡ ಅವ್ರು ಗಟ್ಟಿಯಾದ ಉಳ್ಳೇರು ಓಲಾಂಡ ಈ ಪರಿಸರ ಎರಾಡ ಸೈತಿ ಬೆಟ್ಟಿಗೆ ಭಗವಾನ್ನಾಗ ಪನೋಡೊಂದಿಚ್ಚಿ ಸುದ್ದಿ ತೆಕ್ಕಿ ಪಟ್ಟಿಗೆ ಆ ಇಲ್ಲಡೆ ಪೋಪೆರೆ ಸಾಂತ್ವನ ಪಂಪೆರೆ
ಅಕಲ್ನ ಮರಣ ಪೊತ್ತಿನ ಪಕ್ಕ ಆರು ಅಲ್ಲಿ ತಟ್ಟು ನಿರ್ಗಮನ ಆಗ್ತದೆ. ಇನ್ನು ಸಮಾಜ ಸೇವೆ ಓಲಾಡರಿಗೆ ಗೊತ್ತಿತ್ತನಕಲ್ಲ ಮದುವೆ ಓಲಾಡ ಇತ್ತನಾಡ ಮದುವೆಲ್ಲ ಇಲ್ಲಡೆ ಹೋಗ್ಬೇರೆ ಅಲ್ಪ ನಿರಂತರ ಕೆಲಸ ಮಾಡ್ಬೇರೆ ಮದುವೆ ಆದ ಅಕಲ ಇಲ್ಲಡೆ ಬತ್ತಿ ಮಕ್ಕ ಬೇರೆ ಇಲ್ಲಡೆ ಬರ್ತೇವೆ ಅರ್ನ ಬುಡದಿ ತಿಳ್ಕೊಂಡು ಇದು ಅರ್ನ ಕೆಲಸ ಅವು ಮಾತ್ರ ಕೋಲಾಟ ಚಿಕ್ಕ ಪುಟ್ಟ ಗಲಾಟೆ ಆನಾಂಡ ರೆಡ್ ಪಾರ್ಟಿ ದಕ್ಕಲಿನ ಲೆಕ್ಕದ ಸ್ಟೇಷನ್ಗೆ ಪೋವಂದೆ ಐನು ಸರಿಮನ್ ಪೋನ ಅಂಚಿನ ಚಕ್ಕ ಚಕ್ಕೆದೆಲ್ಲ ಅರೆಡುಂಡು ದಲಾಳ ಸಮಸ್ಯೆ ಆತನಾಂಡ ಸುರು ಸಮಸ್ಯೆ ದಕ್ಕಲೆ ಫೋನ್ ಬಂದು ಮುಡಿಯಾರ ಮಣ್ಣಾಡ ಭಗವಾನ್ ಮಣ್ಣಾಗಿತ್ತು ಭಗವಾನ್ ಹೊರ ಸ್ಟೇಷನ್ಗೆ ಬರೋರು ದಾಯನ್ ಪನ್ನಾಂಡ ಆ ಸ್ಟೇಷನ್ ಬಾರಿ ಎಡ್ಡೆ ಆ ಒಂದು ಪುದರ್ ನದಿ ಒಂದು ಆಗ್ಲಡ ಎಡ್ಡೆ ಒಂದು ಅನುಪಂದಡು ಇದು ಯಾರು ದಾಯನ್ ಪಂಪ ಪನ್ನಾಂಡ ಕೆಲವರೆ ಪಂಪೇರು ಭಗವಾನ ವರ್ಷಗರ ಕಬಡ್ಡಿಗೆ ಒಬ್ಬ ಬೇಟೆ ಕಾಸು ಪಂಪು ಯಾನ ಕುಶಾಲಿಗೆ ಮುರನೆ ಪಂಡನ್ ನಿಜವಾಗ್ಲ ಅರೆಗೊಂದು ಈತಿ ಜನ ಅಭಿಮಾನಿನಕಲ್ಲ ಈತಿನ ಇರ್ತಾವರ ಈತ ಪೊರ್ಲುದ ಕಬಡ್ಡಿನ ಈ ಒಂಜಿ ನಮ್ಮ ಪ್ರದೇಶದ ಬಂದರೆ ಅರೆಗೆ ಸಾಧ್ಯ ಆಗೋದು ಐಕ ಅವರ ನಮ್ಮ ಮುಲ್ತ ಜವನೇರೆಗಳ ಮುಲ್ತ ಪೂರ ಸಂಘ ಸಂಸ್ಥೆಗಳ ಅಭಿನಂದನೆ ಕೊರು ಜ್ಞಾನ ಜಾಸ್ತಿ ಪಾತೆ ದಾಯನ್ ಪನ್ನಾಡ ನನ ಎನ ಲೆಕ್ಕಡ ಒಂದು 7 ರೌಂಡ್ಸ್ ಕಬಡ್ಡಿ 4 ರೌಂಡ್ಸ್ ಕಬಡ್ಡಿ ಗೊಬ್ಬರ ಉಂಡು ಮುಗಿನಾಗ ಹೆಚ್ಚು ಕಮ್ಮಿ ಒಂದು 11 ಗಂಟೆ ಆವು ನಮ್ಮ ಪಾತ್ರೆ ನಡೆದಿಲ್ಲ ಜನಕ್ಕೆ ಕಬಡ್ಡಿದ ಅವನಿ ತೂಪುನ ಆಶೆಡು ಉಳ್ಳೇರೆ ಇನ್ನೇ ತೊಕ್ಕೋಟು ಕಬಡ್ಡಿ ವ್ಯಾಪಾರ ಜನ ಕಮ್ಮಿ ಆಗ್ತದೆ ಇನ್ನಿದಾನ ಒಂದೇ ಜನ ಕಮ್ಮಿ ಉಂಟು ದಾಯನ್ ಪನ್ನಾಡ ನಮ್ಮ ತೊಕ್ಕೋಟು ಜಪ್ಪನಂಚಿನ ಓವರ್ ಬ್ರಿಡ್ಜಿನ ಗರ್ತು ಮಾಡ್ತೇವೆ ಕಾರ್ಡ್ ಬರ್ಪು ಮನೆಗೆ ಸಾಧ್ಯ ಹೆಚ್ಚಿ ಕಾರ್ಡ್ ಬರ್ಪು ಮನೆಗೆ ಉಳ್ಳಾಳದಾದ ಬರೋಡು ಅಂಚ ಹಿಡ್ದವರ ಒಂದೇ ಜನ ಕಮ್ಮಿ ಉಂಡು ಆಂಡಲ್ಲ ಕಬಡ್ಡಿ ಆತ ಪೊರ್ಲುಡೆ ಆಂಡ್ ಐತ ಒಟ್ಟಿಗೆ ಅಕಲ್ನ ಕ್ಷೇತ್ರ ಸಾಧನೆ ಮಂತಿನಕಲ್ನ ಕೆಲವರಿಗೆ ಅಭಿನಂದನೆ ಮಂತೀರಿ ಯಾನೆಲ್ಲ ಆಗ್ಲಿಕ್ಕೆ ಒಂದಿತ್ತ ಅಭಿನಂದನೆಯನ್ನು ಕೊಡೋದಿಲ್ಲ ಇಂಚಿನ ಈ ಒಂದು ಕಬಡ್ಡಿಲು ನಿರಂತರವಾಗಿ ತೊಕ್ಕೊಟ್ಟು ಆವಡ ಐಕೆ ಪೂರ ಸಂಘ ಸಂಸ್ಥೆದ ಒಟ್ಟಿಗೆ ಮುಕ್ತ ವೇದಿಕೆ ಪುನ ಪೂರ ಗಣ್ಯರ್ನಕಲ್ನ ಸಹಕಾರಲ ಉಪ್ಪಡ ಪಣ್ಣೊಂದು ಗೆಂದಿನಕ್ಲೆಗೆ ಶುಭ ನನ್ನ ಭಕ್ತಿನ ಕಬಡ್ಡಿ ಗೆಂದಿನಕ್ಲೆಗೆ ಶುಭಾಶಯ ಸಾಟಿಪಟ್ಟು ನೆಲೆಗೊಳ್ಳುವ ಶ್ರೀ ಜಯಂತ್ ಉಳ್ಳಾಳ್ ಬರೆದು ನಮ್ಮ ಕುಳ್ಳಾಡು ಕರಿನ 30 ವರ್ಷದ ನಿರಂತರವಾದ ಸೇವೆ ಮತ್ತು ಪುನರ್ ಹಿರಿಯ ಛಾಯಾಗ್ರಾಹಕರು ಇನ್ನಿತ LCD ರೇಖೆ ಒದಗಾದ ಗುರುಪುನೇಟು ಮಲ್ಲ ಸಹಕಾರ ಮಂತ್ರಿ ಜಯಂತ್ ಉಳ್ಳಾಳ್ ಬಂದರೆ ಮತ್ತೊಂದುಲ್ಲ ಅಂಜನೆ ಹೊಸಪುರದ ಆಸಿ ಬೊಪ್ಪು ಕಟ್ಟೆ ದಯಮಂತದ ವೇದಿಕೆ ಬರಡು ವಿಜಯಧರ್ ಶೆಟ್ಟಿ ಅದನ್ನು ಮೊಗ್ಗಡಿ ನೆನಪಂತುಲ್ಲ ಮೇರೆಗೆ ಚಂದ್ರಶೇಖರ್ ಉಚ್ಚಿ ಮೇರೆ ಪ್ರೀತಿದ ಶಾಲು ಪಾಟಲು ವಂದನೆ ಮತ್ತೊಂದುಲ್ಲ ಆಸಿಫ್ ಪ್ರತಿಭಾನ್ವಿತ ಛಾಯಾಗ್ರಾಹಕರು ಒಕ್ಕೂಟದ ಮಾತ ಕಾರ್ಯಕ್ರಮದಲ್ಲಿ ಎಷ್ಟೇ ಪ್ರಚಾರ ಕೊಡುವುದು ಗುರುತಿನ ಛಾಯಾಗ್ರಾಹಕ ಪುಣೆಯರು ಅರೆಗೆ ವಂದನೆ ಮತ್ತೊಂದುಲ್ಲ ಅಂದರೆ ಛಾಯಾಗ್ರಾಹಕರ ನೆಚ್ಚಿನ ಛಾಯಾಚಿತ್ರದ ಜೊತೆ ಪ್ರಚಾರ ಗೋಪಿನಾಥ್ ಭಗಮಿಲ ದಯಮಾಡ್ತದ ವೇದಿಕೆ ಬರೋದೊಂದು ಕೋರಿಕೆ ಮೇರೆಗೆ UH ಫಾರೂಕ್ ಮೇರೆ ಪ್ರೀತಿದ ಶಾಲು ಪಾಟಲು ಮಹಾನಾದಿಗೆ ಬರೋದು ವಿನಯ ಕಬಡ್ಡಿ ಪಟುವಾಯಿ ನೆಚ್ಚಿನ ಮಂಜೇಶ್ವರದ ಸುನೀಲ್ ಕುಮಾರ್ ಹೇಮಂತದ ವೇದಿಕೆ ಬರೋದು ಕೋರಿಕೆ ಸುನೀಲ್ ಕುಮಾರ್ ಓಲಿತಿರಲು ಆಯ್ನಾತು ಬೇಗ ವೇದಿಕೆ ಬರೋಡು ಪ್ರೀತಿ ಡೆಂಕಲಿ ಎದುಕೊಂಡೊಂದು ನೀರನ್ನು ಇದನ್ನ ಉಪಸ್ಥಿತಿ ಗೌರವ ಮತ್ತೊಂದು ನಿರಂತರವಾದ ಛಾಯಾಗ್ರಾಹಕರ ಕ್ಷೇತ್ರಗಳು ಲಕ್ಷ್ಮಣ್ ಮುರುಕೇರು
ಮಲ್ಪುವ ಜೀವನ ಏಷ್ಯಾನೆಟ್ ಚಾನಲ್ ಗುರುತ ಮತ್ತದು ಬಾರಿ ಅಭಿಮಾನಡು ಅದನ್ನ ಪ್ರಚಾರ ಕೊಡ್ತಿದ್ರು 5 ಭಾಷೆಗಳ ಸಮರ್ಥವಾದ ನಿರೂಪಣೆ ಕೊಡುವ ಶಕ್ತಿ ಉಪನಂಚಿನ ದಿವಾಕರ್ ಉಪ್ಪಾಳ್ ಬೇರೆ ದೇವರ ನನಲಾತಿ ಸ್ವರವಾಕ್ಯರು ಒಳಗಾದ ಕೊರಡು ಮಕ್ಕಳ ಸಂಘಟನೆ ಮಲ್ಪೋಡಂಡ ಐತ ಪಿರೌಡು ರಾತ್ರಿ ಪಗಲಿ ಏತ್ತು ಜನ ಎಲೆ ಮರತ ಕಾಯ್ದಲಕ ಬೆನ್ಪಿರು ಅವು ಏರಿಗಳ ಕಣ್ಣಗ ತೋಚಿ ಇನ್ನು ದಿನಪ್ರತಿ ಅತ್ತಣ್ಣ ವರ್ಷಂ ಪ್ರತಿ ಒಂಜಾತ ಸಂಘಟನೆಲು ಬುಳಿಚಿಲ್ಗಾದ ಒಂಜಾತ ಕೆಲಸ ಮಲ್ಪುವ ಅತ್ತಂಡ ಬೆತೆ ಬೇತೆ ವಿಚಾರಡು ಅವು ಬೆತೆ ಬೇತೆ ಕಾರಣಾಡಾದಪ್ಪು ಅವು ಆತೆ ಬೇಗ ಪುಡದು ಪೋಪುನಂಚಿನ ಪರಿಸ್ಥಿತಿ ಇಡ್ಲ ತುಳುನಾಡದ ಮಣ್ಣದ ಪೆರ್ಮೆದ ಅಮರ ಬೊಳ್ಳಿಯ ಕೋಟಿ ಚೆನ್ನಯ್ಯರ್ನ ಪುದರದಿದು ಇನಿ ಕಬಡ್ಡಿ ಪಂದ್ಯಾಟ ಮನ್ಪುನಂಚಿನ ಭಗವಾನ್ ಅಣ್ಣಗ ಅಂಚನೆ ತೊಕ್ಕೋಟು ಜಂಕ್ಷನ್ ಬಾಯ್ಸ್ ಮುಕ್ಲಿಗೆ ಮಾತ ಎಂಕ್ಲೆನ ಊರದ ನಾಗರಿಕ ಬಂಧುಲೆನ ಪರವಾದ ಸೋಲೈತದ ಸೊಲ್ಮೆನ ಸಂದೈತ ಮಲ್ಪ ಬಂಧುಳೆ ನಮకు ಗೊತ್ತುಂಡು ತುಳುನಾಡು ಪಣ್ಣಂಡ ಐತಲ್ಲ ನಮ್ಮ ದೈವದೇವಿಯರ್ನ ಕಾರ್ಣಿಕದ ಬಗ್ಗೆ ಮಸ್ತ್ ಕೇಂದುಪ್ಪ ಆಂಡ ಈ ಮಣ್ಣಡು ಪೊಲೆದು ಈ ಮಣ್ಣದ ಒಂಜಿ ಕಮ್ಮೆ ನಾನು ಊರೊರ್ಮೆ ಪಸರಿಸಾದ ಇನಿ ನಮ್ಮ ದೇಶ ಮಾತ್ರ ಅಂತಾರಾಷ್ಟ್ರೀಯ ಮಟ್ಟೊಡ್ಲ ಇನಿ ಅಮರ ಬೊಳ್ಳಿಲೆನ ಪುದರಡು ಬೆತೆ ಬೇತೆ ರೀತಿಡ್ ಒಂಜಾತ ಕ್ರೀಡೆ ಅತಂಡ ಬೆತೆ ಬೇತೆ ಉತ್ಸವನ ಮಲ್ಪುನಗ ಐತ ಒಟ್ಟುಗು ಈ ಮಣ್ಣದ ಕಲೆ ಏನಿ ಗೊತ್ತುಪ್ಪು ಒಲಿಂಪಿಕ್ಸ್ ಆದಪ್ಪು ಅತಂಡ ಅಂತಾರಾಷ್ಟ್ರೀಯ ಮಟ್ಟದ ಕ್ರೀಡೆಡ್ಲ ನಮ್ಮ ಮಾತ ಕಿನ್ಯೊಪ್ಪುನಾಗ ಕ್ರಿಕೆಟ್ಗೆ ಬೆಟ್ಟಿಂಗ್ಸ್ ಅತಂಡ ಕ್ರಿಕೆಟ್ ತೂಪುನ ಕಾಲ ಎತ್ತಂಡ ಅಣ್ಣ ಇನಿ ಎಂಕ ಗೊತ್ತಿತ್ತಿಲ್ಲಕನೆ ಬಹುಶಃ ಕ್ರಿಕೆಟ್ ಲೈವ್ ಮ್ಯಾಚ್ ಹಿಡಿದು ಜಾಸ್ತಿ ಜನ ಇನಿ ಕಬಡ್ಡಿ ಮ್ಯಾಚ್ ಆನಾಗ ಟಿವಿ ಎದುರುದು ಲಕ್ಕಂದಿನಂಚಿನ ಪರಿಸ್ಥಿತಿನೇ ಇನಿ ನಮ್ಮ ಮಣ್ಣದ ಕ್ರೀಡೆ ಮಾತೆರೆಗಳ ಮಂತು ಕೊರ್ತನೊಂದು ಪಣ್ಣಂದಾಂಡ ಖಂಡಿತ ತುಳುನಾಡು ಪುಟ್ಟಿಂಚಿನ ನಮ್ಮ ಮಾತೆರ್ಲ ಈಗ ಹೆಮ್ಮೆ ಪಡೆಯೋಡು ವಿಶೇಷವಾದ ಭಗವಾನ್ ಅಣ್ಣ ಯಾಕಡೆ ಪಂಡೇರು ಕೇವಲ ಕ್ರೀಡೆಗೆ ಮಾತ್ರ ಸಾಮಾಜಿಕವಾದ ಧಾರ್ಮಿಕವಾದ ಅತ್ತಣ್ಣ ಒವೇ ಒಂಜಿ ಪರಿಸರಡು ಯಾನ ಒಂಜಿ ಸಾಮಾಜಿಕ ಕಾರ್ಯಕರ್ತೆ ಅದು ಏತೋ ಸಲ ಭಗವಾನನ ಈ ಸ್ಥಳೀಯ ಒಂಜಿ ಆತ್ ಸಮಸ್ಯೆಲುಪ್ಪು ಅತ್ತಂಡ ಸಂದೇಶಲುಪ್ಪು ಅವಿನ ಮಾತ ಒಟ್ಟಿಗೆ ಬಗೆಹರಿಸಾಯಿನ ಬೆತೆ ಬೇತೆ ಸನ್ನಿವೇಶಲುಂಡು ಐತ ಒಟ್ಟುಗು ನಮ್ಮ ಕವಿತ್ವಡು ಒಂಜಿ ಪದ್ಯ ಉಂಡು ಅತ್ತಂಡ ಒಂಜಿ ಕವನ ಉಂಡು ಹಳೆ ಬೇರು ಹೊಸ ಚಿಗಿರು ಸೇರಿದೊಡೆ ಮರಸೊಬ್ಬಗೊಂದು ಅತ್ತಂಡ ಎತ್ತನ ಕೋಗಿಲೆ ಎತ್ತನ ಮಾಮರವಯ್ಯ ಎತ್ತನದೆತ್ತ ಸಂಬಂಧವಯ್ಯ ಅಂತ ಖಾಲಿ ಭಗವಾನನ ಒಂಜಿ ಚಿಟಿಕೆಡ್ ಖಂಡಿತವಾದ ಈತ ಮಲ್ಲ ಕಾರ್ಯಕ್ರಮತ್ 6 ಬುಳೆವನೊಟ್ಟಗು ಏಪ ಸ್ವಾಮಿ ವಿವೇಕಾನಂದರ ಪಲ್ಲಕನೆ ಏಪ ನಿನ್ನಡ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸ ಉಂಡ ಆತ್ನೇಟ ಏತು ಮಲ್ಲ ಸೆರೆ ಬತ್ತಂಡಲ ತಗ್ಗಾವಲಿ ಬಗ್ಗಾವಲಿ ಆಂಡ ಸೋಪಡ ನಿನ್ನ ಗುರಿ ಮುಟ್ಟು ನಡೆ ಮುಟ್ಟ ಈ ಏಪ ಪೊನೆಪ್ಪನ ಆನಿ ಖಂಡಿತ ಒಂಜಿ ದಿನ ನಿನ್ನ ಗುರಿ ಮುಟ್ಟುವ ಅಂಚಿನ ಭಗವಾನನ್ನೇ ತಾನು ವೈಯಕ್ತಿಕವಾದ ಬುಳೆವಂದೆ ಒಂಜಾತ್ ಜವನೆರ್ನ ಕೂಡಾಟಿಕೆಡು ಒಟ್ಟು ಸೇರೊಂದು ನನ್ನ ದುಂಬಗಲ ಈ ಮಣ್ಣದ ಕಲೆನಿ ಈ ಮಣ್ಣದ ಕ್ರೀಡೆನು ಒರಿಪಾಡು ಪನ್ಪನ ಮಾಮಲ್ಲ ಕಜ್ಜ ಗೌಲ ಇಡೀ ದಕ್ಷಿಣ ಕನ್ನಡ ಜಿಲ್ಲಾ ಮಟ್ಟದ ಇಂತು ಮಲ್ಲ ಒಂಜಿ ಕಬಡ್ಡಿ ಪಂದ್ಯಾಟನು ಮಲ್ಪೋಡು ನಾಂಡ ಯಾನ್ ಎಕಡೆ ಪಲ್ಲಕನೆ ನೆಟ್ ರಾತ್ರ ಪಗಲ್ ಬೆಗರಿಸಂದಾದ ಬೆಂತಿನಂಚಿನ ಎತ್ತೋ ಕೈಕುಲ್ವತನ ಎತ್ತೋ ಆ ಮುಲ್ಪ ಮೋನೆಲು ನಮ್ಮ ಎದುರುಲ್ಲ ಬಂದುಲೆ ಇಂಚಿನ ಸಂದರ್ಭಡು ಬಾರಿ ಮುಂಜಿ ಪುಗಾರ್ಥದ ಕ್ರೀಡೆ ದಯಪನ್ನಗ ಮುರನಿ ಭಗವಾನನೆ ಬಣ್ಣಗ ಪಂಡೆ ಪೋಯ್ಸಲದ ಟ್ರಾಫಿ ತೂನಗನೆ ಬಾರಿ ಖುಷಿ ಆತನ ಐಕ ಪಂಡೇರು ಯಾಕಡೆ ಮಯೂರನೆಲ್ಲ ಈ ಸಲದ ಟ್ರಾಫಿ ಇರ್ನಾತೆ ಉದ್ದೊಂಡು ತೂನಗ ಗೊತ್ತಾಂಡೆ ಎನ್ನಾತೆ ಉದ್ದೊಂಡು ಬಹುಶಃ ಕಡೆ ಸಂತೋಷ ಎಣ್ಣೆ ಪಲ್ಲಕನೆ ಈತ ಮಲ್ಲ ಟ್ರಾಫಿದೊಟ್ಟಿಗೆ ಮೂಲು ಪ್ರತಿವರಿಗೊಬ್ಬು ನಂಚಿನಕ್ಲೆನ ಮನಸ್ಸಡ್ಲೊಪ್ಪನ ಈ ಟ್ರಾಫಿನ ಕೊನೋಡೋದು ಸೋಲು ಗೆಲುವಿನ ಸೋಪಾನ ಆದಪ್ಪು ಅಂಡ ಒಂಜಿ ಲಾಸ್ಟದ ಕೀರಿದ ರೆಡ್ಡು ಪಾತೆರ ಈ ಕಬಡ್ಡಿ ಪಂದ್ಯಾಟ ನಮಕ್ ಜೀವನನ ಕಲ್ಪಾದ ಕೊರ್ಪಿನ ಒಂಜಿ ಮಲ್ಲ ಪಂದ್ಯ ಪಂಡದ ಕ್ರೀಡೆಡಿ ಯಾನಿ ಎನ್ನಿನೋ ದಯಪಂಡ ಬೆತೆ ಬೇತೆ ಕ್ರೀಡೆಡ್ ನಮಕ್ ಬೆತೆ ಬೇತೆ ಸಂದೇಶಲ ತನ್ನ ಜೀವನದ ಪಾಠ ತಿಕ್ಕೊಂಡು ಏಪ ಕಬಡ್ಡಿ ಪಂದ್ಯಾಟನ ಸರಿಯಾದ ಗೊಬ್ಬರ ಐಟ್ ಕಂಪ್ಲೀಟ್ ಚಿತ್ರಣ ಉಂಡು ಒಂಜಿ ನಿಕ್ಲನ ಸೆಲ್ಫ್ ಕಾನ್ಫಿಡೆನ್ಸ್ ಆತ್ಮವಿಶ್ವಾಸನ ಎಂಚ ಬುಳೆಪಾವಲ್ಯ ಅತನ ಎದುರಾಳಿ ದಾಳಿ ಮನ್ಪನಗ ನಮ್ಮ ಎಂಚ ತಪ್ಪಾವಲ್ಯ ಅತನ ಒವೇ ಸಂದರ್ಭದ ದಾಲಾಯ ಜಿಂಡ ನಮ್ಮ ಪರಿಸ್ಥಿತಿ ಓಡಿ ಎತ್ತುಂಡು ಪನ್ಪುನೆಲ್ಲ ಇನಿ ಕಬಡ್ಡಿ ಪಂದ್ಯಾಟ ಕೊರ್ಪುನು ಅಂಚಿನ ಪೆರ್ಮೆದ ತುಳುನಾಡದ ರಾಣಿ ಹಬ್ಬಕ್ಕೆನ ಈ ಊರುಡು ಈ ಒಂಜಿ ಕಮ್ಮೆನದ ಮಣ್ಣದ ಆ ಒಂಜಿ ಗೊಬ್ಬುನು ಎಂಕ್ಲೆಗೆ ಮಾತ ಈ ಇಡೀ ಊರರ್ಮೆ ಪಸರಿಸಾವಲಕ ಮಂತಿನಂಚಿನ ಎಂಕ್ಲೆನ ಮೋಕೆದ ಭಗವಾನ್ ಅಣ್ಣೆ ಆದಪ್ಪು ಅರ್ನ ಒಟ್ಟುಗು ಸೇರ್ದಿಂಚಿನ ತೊಕ್ಕೋಟು ಜಂಕ್ಷನ್ ಬಾಯ್ಸ್ ಮೊಕ್ಲಿಗೆ ಮಾತೆರೆಗ್ಲ ಇಡೀ ನನವರ ಸೇರ್ದಿಂಚಿನ ಸಭೆತ ಪರವಾದ ಅಕ್ಲೆಗೆ ಸೊಲ್ಮೆ ಸಂದಾಯ್ತ ಮಲ್ತೊಂದು ಕೇವಲ ಕ್ರೀಡೆನು ಮಾತ್ರ ತುಯ್ಜೆ ಮೂಲು ಆ ವೇದಿಕೆಡು ಸಾಹಿತ್ಯಗೂ ಕಲೆಗೆ ಎಂಚ ಪೆರ್ಮೆ ಕೊರಿಯರ ಒಂಜಾತ ಸಾಧಕರಿಗೆ ಸನ್ಮಾನ ಒಂಜಿ ವ್ಯಕ್ತಿನ ವ್ಯಕ್ತಿತ್ವ ವಿಕಸನ ಪನ್ಪ ಏಪ ನಮ್ಮ ಒಟ್ಟಿಗೆ ವ್ಯಕ್ತಿತ್ವ ವಿಕಸನ ಆಪುಂಡ ಆನಿ ಸಮಾಜಡು ನಮಕೊಂಜಿ ರೀತಿದ ಪ್ರಬುದ್ಧತೆ ಬರ್ಪನ ಸತ್ಯುಲ್ಲ
ಇನಿ ಮಾತಿರಿಗ್ಲ ತೆರಿಪಾದ ಕೊರ್ನಂಚಿನ ಎನ್ನ ಮಾತ ಮೋಕೆದ ಸಹೋದರ ಬಂಧುನಕ್ಲ ನನಾತ್ ನಿಕ್ಲನ ಒಂಜಿ ಮುತಾಲಿಕೆಡ್ ಈ ಗ್ರಾಮಡು ಒಂಜಾತ್ ಕೆಲಸ ಕಜ್ಜೋಲು ನಡಪಡು ಖಾಲಿ ಜಿಲ್ಲಾ ಮಟ್ಟದ ದುಂಬದ ದಿನಟ್ಟು ರಾಜ್ಯ ಮಟ್ಟದಲ್ಲ ನಡಪಡು ಐತ ಒಟ್ಟುಗೆ ಕಡೆ ಪಂಡಿರ ಅರುಣಿರು ಇಂಕ್ಲೆ ಬಾರಿ ಆಸೆ ಕಬಡ್ಡಿಡ್ ಪನ್ಪ ಗಂಡು ಹೆಣ್ಣು ಎರಡು ಸೇಮ್ ಚಕ್ರಗಳು ಭಗವಾನನ್ನ ಸಾಧ್ಯ ಎಂಕ್ ಗೊತ್ತಿಜುಂದು ಏತು ಸಾಧ್ಯ ಆಪುಂಡು ಪೊಣ್ಣು ಜೋಕುಲ್ಲ ದಾಲ ಈ ಮಣ್ಣದ ಪೊಣ್ಣುಲ ದಾಲ ಒಯ್ಕಲ ಕಮ್ಮಿ ಜೇರು ರಾಣಿ ಹಬ್ಬಕ್ಕೆನ ಈ ಮಣ್ಣಿಡು ಪುಟ್ಟಿಂಚಿನ ಜೋಕುಲು ಖಂಡಿತವಾದ ದುಮ್ಮದ ದಿನಟ್ಟು ಪೊಣ್ಣು ಜೋಕುಲ ಕಬಡ್ಡಿ ಪಂದ್ಯಾಟ ದೀನಂದಾಂಡ ನನಾತ್ ಪೆರ್ಮೆ ನಮ್ಮ ಊರಿಗೆ ಬರಡು ಪನ್ಪನ ಎಡ್ಡೆಪ್ಪದ ಒಟ್ಟುಗು ಸೀರ್ದಿಂಚಿನ ಮಾತಿರಿಗ್ಲ ಸೋಲೈತದು ಸೊಲ್ಮ ಸಂದಾಯ್ತ ಎಲ್ಲಿ ಅವದಿದು ಓ ಮುರಾನ್ ಹಿಡ್ದು ಕೋಡೆಗ್ ಅವು ಸಿದ್ಧ ಅದು ಇನಿ ಅವಜಿ ಎಡ್ಡೆ ರೂಪ ಪಡೆದಿತ್ತು ಐಕ್ ಕಾರಣ ಈ ಮೈದಾನದ ಬರೀಟೆ ಉಪ್ಪು ನೆಂಚಿನ ನೆಟ್ ವರ್ಲ್ಡ್ ಸೈಬರ್ದ ಮುಖ್ಯಸ್ಥರಾಯಿನ ನಿತಿನ್ ತೊಕ್ಕೋಟು ಮೋಕೆ ಜಿಂಜಿದ ಎದುಕೊನುಗ ಜವಾನಿ ಆ ಜಾತ್ರೆಡು ಒಡ್ಡೋಲಗ ಉಪ್ಪುಂಡು ಸಂತೆ ಉಪ್ಪುಂಡು ಐದು ಒಟ್ಟಿಗೆ ಅಲ್ಪ ದಿಂಜ ಜನಕ್ಕೂ ಭಕ್ತಿಪೂರ್ವಕವಾದ ಸೇರೋಡುಂದಾಟ ಭಯ ಭಕ್ತಿ ಇತ್ತಿನಂಚಿನ ಒಂಜಿ ದೈವ ಉಪ್ಪು ಯಾನು ದಯಗೆ ಜಾತ್ರೆ ಬಕ ಆ ದೈವದ ಒಂಜಿ ವಿಚಾರನ ದೆಪ್ಪ ಪಂಡ ವೇದಿಕೆಡ್ ಈತ್ ಅತಿಥಿ ನಕ್ಕಲು ಈತ್ ಪೊರ್ತು ಕುಲ್ಲೋಡುಂದಾಟ ಭಗವಾನನ ನಮಿತ್ತದ ಮೋಕೆಲ್ಲ ಪೋಡಿಗೆಲ್ಲ ದೇಪಂಡ ಇಜ್ಜಿನ ಎಲ್ಲ ಕಿರಿಕಿರಿಟಿ ಎಂಗಿಲೆಗೆ ಕೆಬಿ ಬಿಟ್ರೆ ಗಾವನು ಈ ಭಗವಾನನ ನಿಮಿತ್ತ ಎಂಗಿಲೆಗೆ ಮೋಕೆ ಉಂಟು ಐತ ಒಟ್ಟಿಗೆ ಆರು ಸಮಾಜಮುಖಿಯಾದ ಮನ್ಪುನಂಚಿನ ಪ್ರತಿ ಕೆಲಸದ ಆರು ಎಂಗಿಲೆಗೆ ಪ್ರೋತ್ಸಾಹ ಕೊರ್ಪನ ರೀತಿ ದಯಗೇನು ಭಗವಾನನ ವಿಚಾರ ಪಂಡ ಒಂಜಿ ಅರ್ನ ಕೈ ತೀರ್ತಿಡು ಬೆಳೆದಿನಂಚಿನ ಒಂಜಿ ಜವನೇ ಯಾರು ಆರು ಮಹೇಂದ್ರ ಅಂಡ್ ಮಹೇಂದ್ರ ಕಬಡ್ಡಿ ಟೀಮನ್ನು ಮಂದಿತ್ತಿನಂಚಿನ ಸಂದರ್ಭ ಎಂಗ್ಲೇನು ಇಲ್ಲರ್ದಲೆ 90 ಹೈಸ್ಕೂಲ್ ಉಪ್ಪನಾಗ ಚಡ್ಡಿ ಪಾಡಾದ ಕಬಡ್ಡಿ ಗೊಬ್ಬದಿನಂಚಿನ ವ್ಯಕ್ತಿ ಇನಿತ ದಿನಟ್ ರಾಜ್ಯ ಮಟ್ಟದ ಒಂಜಿ ಮಾರಾಟ ಸರಬರಾಜು ಫೆಡರೇಷನ್ ಉಪಾಧ್ಯಕ್ಷ ಅದು ಪೂಪನಡೆ ಮುಟ್ಟಲ ಎಂಗ್ನ ಬಿರೋಡು ಏರು ಒಂಜಿ ಧೈರ್ಯದ ಬದುಕು ಧೈರ್ಯದ ವ್ಯಕ್ತಿ ಉಲ್ಲೆ ಅಂದಿಕೇನಂದ ನಾವು ಭಗವಾನನ್ನು ಒಂಜಿ ಪಲಾಯನ ಸ್ಥಾನಡು ಉಂತುದು ಯಾನುಲ್ಲ ನಿನ್ನೊಟ್ಟಿಗೆ ಇಂಚಿನ ಕೆಲಸ ಮನ್ಪು ಪೋಲ ಪಂಡದು ಬೆರಿ ಬಿಟ್ಟುದು ಧೈರ್ಯ ಕೊರ್ಪುನಂಚಿನ ವ್ಯಕ್ತಿ ಭಗವಾನನ್ನೇ ಐಕ್ ಜ್ವಲಂತ ಸಾಕ್ಷಿ ಮಯೂರುಲ್ಲ ಯಾನು ಹೆಚ್ಚ ಪಾತ್ರಕ್ಕೆ ವೇದಿಕೆ ಇಟ್ಟಿನಂಚಿನ ಪೂರ ಅತಿಥಿ ನಕಲು ಪಾತ್ರದ ಮುಗಿ ನಡೆದ ಬಗ್ಗೆ ಹೆಚ್ಚ ಪಾತ್ರನಂಚಿನ ವಿಚಾರ ಇಚ್ಚಿ ಆಂಡ ಈ ಒಂಜಿ ಕಾರ್ಯಕ್ರಮನ ಆಯೋಜನೆ ಮಂತಿನಂಚಿನ ರೀತಿ ಐಟ್ ದೀತಿನಂಚಿನ ಬ್ಯಾಂಡು ವಾದ್ಯೋಪ್ಪು ಟ್ರೋಫಿ ಪುದರ್ ದೀತಿನಂಚಿನ ಕೋಟಿ ಚೆನ್ನೈರ್ನ ಆ ಪುದರ್ ಒಂದು ಆದರ್ಶ ವ್ಯಕ್ತಿನಕ್ಲ ಪುದರ್ ದೀತಿನಂಚಿನ ವ್ಯವಸ್ಥೆ ನೇನು ಸಂಘಟನೆ ಮಂತಿನಂಚಿನ ರೀತಿ ಮೂಲ ಸನ್ಮಾನ ಬೊಕ್ಕ ಅಭಿನಂದನೆ ಕೊಡ್ತಿನಂಚಿನ ಜನಕುಲು ನೆಟ್ಟು ಪೂರಟ್ಲ ಸಿಲೆಕ್ಷನ್ ಮಂತಿನ ರೀತಿ ತುಂಡ ನಿಜಕ್ಕಲ ಯಾನು ಭಗವನ್ನೊಟ್ಟಿಗೆ ಆ ಇಡೀ ಯಂಗ್ ಬಾಯ್ಸ್ ತಂಡದ ಜವನೇರನೆ ನಾನು ಅಭಿನಂದನೆ ಮನ್ಪು ಇನಿ ಈ ಪೊರ್ಲುದ ಕಾರ್ಯಕ್ರಮಡ್ ಸಿಂಚನ ಪನ್ಪಿನಂಚಿನ ಒಂಜಿ ಪೊಣ್ಣು ಮಗಲೇನ ಸನ್ಮಾನ ಮಂತಿದಿನ ತೂನಗ ಅಲ್ಲೇನ ಅಭಿನಂದನೆ ಮಂತಿದಿನ ತೂನಗ ಬಹುಶಃ ಸಿಂಚನ ಈ ನಿನ್ನ ಅಪ್ಪ ಅಮ್ಮನ ಮಾತ್ರೆ ಮಗಲತ್ತ ಅಂದೆ ಈ ಊರದ ಪೊಣ್ಣು ಮಗಲಿ ಈ ಊರಿಗೂ ಹೆಮ್ಮೆ ಕನಪನಂಚಿನ ಪೂರ ಆ ಅರ್ಹತೆಯನ್ನು ದೇವರ ನಿಕ್ಕು ಕೊಡ್ತಾರೆ ಐನು ಉಪಯೋಗ ಮಂತದು ದುಂಬದ ದಿನಟ್ ಈ ಊರಿಡೀ ಹೆಮ್ಮೆ ಪಡಪನಂಚಿನ ರೀತಿಡ್ ಒಂಜಿ ಮಲ್ಲ ಮಟ್ಟದ IAS ಅಧಿಕಾರಿಯಾದ ಈ ಬಲಮ್ಮ ಎಂಕಲ ಊರಿಗೂ ಎಂಕಲ ನನಾತು ಪಕ್ಕದ ಜೋಕಲಿಗೆ ಪೊಣ್ಣು ಜೋಕಲಿಗೆ ಸ್ಫೂರ್ತಿ ಅಲ್ಲ ಪನ್ಪಿನ ಶುಭಾಶಯನ ಕೋರೊಂದು ಭಗವನನ್ನ ಇರ್ನ ಕೈತ ತಿರ್ತು ನನಾತು ಜವನೇರು ಕ್ರೀಡಾರಂಗಡು ಬೆಳೆವಡು ರಾಜಕೀಯ ರಂಗಡು ಬೆಳೆವಡು ವಿದ್ಯಾರಂಗಡು ಬೆಳೆವಡು ಪನ್ಪಿನ ಆಶೆಯನ್ನು ಕೊರೊಂದು ಇರೆಗೆ ದೇವರು ನನಾತು ಶಕ್ತಿ ಕೊರಡು ಈರು ಮನ್ಪುನಂಚಿನ ಪ್ರತಿ ಒಂಜಿ ಕೆಲಸಡು ಪ್ರತಿ ಒಂಜಿ ಸಮಾಜಮುಖಿ ಸೇವೆಡು ಇರ್ನ ಮೆಗ್ಗನ ರೀತಿಡು ಯಾನ್ ಇರ್ನೊಟ್ಟಿಗೆ ಉಲ್ಲ ಪನ್ಪಿನ ಒಂಜಿ ಭರವಸೆ ಕೊರೊಂದು ರಡ್ಡು ಪಾತ್ರ ಮುಕ್ತಾಯ ಮನ್ಪ ಜೈ ಭಗವಾನ್ ಕಬಡ್ಡಿ ಬಂಡ ಒಂಜಿ ಬೈಟ್ ಕಬಡ್ಡಿ ಲೆಕ್ಕ ತೋಜು ಒಂಜಿ ಬೈಟ್ ಗರುಡಿದ ಜಾತ್ರೆದ ನೆನಪಾಪು ಗರುಡಿದ ಜಾತ್ರೆದನೇ ಒಂಜಿ ನೆನಪಾಪು ಲೆಕ್ಕ ತೋಜು ದಾಲೆ ಪನ್ನಾಗ ನಮ್ಮ ಒಂಜಿ ಗರುಡಿದ ಪ್ರಮುಖ ದೇವರಾಯನ ಕೋಟಿ ಚೆನ್ನೈರ್ನು ದುಂಬುದು ಇನಿ ಒಂಜಿ ಕಬಡ್ಡಿನ ಆಯೋಜಿಸಿದ ಪಂಡ ನಿಜವಾದಲ ಭಗವಾನನನ್ನು ಅಭಿನಂದಿಸಲು ಅಂಚನೆ ಭಗವಾನನ ಕಬಡ್ಡಿ ಪಂಡ ವರ್ಷ ಬೇತೆ ಬೇತೆ ರೀತಿದ ಯಾಪಲ ಪಾತ್ರನಾಗ ಏನು ಡಿಜಿ ಸರ್ ಏನೋ ಪೊಸತ್ತುಂಡು ಏನೋ ನಿಜವಾದಲ ವರ್ಷ ಒಂಜಿ ಪೊಸತ್ತುಂಡು ಐಕ್ಕೆ ಯಾಪಲ ವರ್ಷಗೆ ಒಂಜಿ ರೀತಿದ ವೇದಿಮ ಕಾರ್ಯಕ್ರಮಗಳು ನಿಜವಾದಲ ಒಂಜಿ ಬೇತೆ ಬೇತೆ ರೀತಿಯ ಕಾರ್ಯಕ್ರಮ ಆಯೋಜಿಸೊಂದು ನಿಜವಾದ ಮೂಲಕ ಜನಕಲಿಗೆ ಒಂಜಿ ಒಡ್ಡೆ ಒಂಜಿ ಈ ಹೊಸ ವರ್ಷದ
ಪ್ರಾರಂಭದ ದಿನ ತಾನಿ ಎಡ್ಡೆ ಒಂಜಿ ಕಾರ್ಯಕ್ರಮ ಕೊರ್ನ ಭಗವಾನನನ್ನು ನಿಜವಾದ ಅಭಿನಂದಿಸೋದು ಅಂಚನೆ ಭಗವಾನನ ಕಬಡ್ಡಿದ ಟ್ರಾಫಿ ನಿಜವಾದ ಯಾನ ಅಮೆಚೂರದ ಅಧ್ಯಕ್ಷ ಆದ ಆರೇನು ಈ ಕಬಡ್ಡಿದ ಟ್ರಾಫಿದ ಬಗ್ಗೆ ವೈಯಕ್ತಿಕವಾದ ಯಾನ ಅಭಿನಂದಿಸೋದಿಲ್ಲ ದಾಯಪನ್ನಾಗ ಈ ಟ್ರಾಫಿ ನಿಜವಾದ ಒಂಜಿ ಏನು ಗಲೀಶ್ವರಿಂದ ನನ್ನ ಮತ್ತು ಆಂಡಲ ಆ ನಿಜವಾದಲ ಆ ಭಗವಾನನ ಒಂಜಿ ಕಬಡ್ಡಿನ ನಿಜವಾದಲ ಆ ಕೊನೆಯೇ ನಿಜವಾದಲ ದಿನೊಂಜಿ ಅಭಿನಂದನೆ ನಿಜವಾದ ಅಲೆಗೆ ಕೊರಡಾಪು ದಾಯಪನ್ನಾಗ ಇಂಚಿನ ಟ್ರಾಫಿ ಎಂಕಲಿತ್ತ ಅಮೆಚೂರುಡು ಈತ್ನೆಟ ಮೊಳು ತೊಕ್ಕೊಟ್ಟುಡು ಮಲ್ತೀಚಿ ಅಂಚಾದು ಪುನಗ ನಿಜವಾದಲ ಈ ಪ್ರಶಸ್ತಿ ಕೋಟಿ ಚೆನ್ನೈರನೇ ಪ್ರಶಸ್ತಿ ದಾಯಪನ್ನಾಗ ಫಸ್ಟ್ಲ ಸೆಕೆಂಡ್ಲ ಒಂದೇ ಲೆಕ್ಕ ದೀತೇರು ಫಸ್ಟ್ ಸೆಕೆಂಡ್ ಒಂದೇ ಲೆಕ್ಕ ದೀತೇರು ಪನ್ನಾಗ ಕೋಟಿಲ ಚೆನ್ನೈಲ ದಾಯಪನ್ನಾಗ ಐಕೆ ಫಸ್ಟ್ಲ ಸೆಕೆಂಡ್ಲ ಒಂದೇ ಲೆಕ್ಕ ದೀತಿರ ಒಂಜಿ ಐಕೊಂಜಿ ಹಿನ್ನೆಲೆ ಉಂಡು ಆ ಕೋಟಿ ಚೆನ್ನೈಯರು ಒಂದೇ ಲೆಕ್ಕ ಅಂಚನೆ ಟ್ರಾಫಿ ಇಲ್ಲ ಫಸ್ಟ್ ಸೆಕೆಂಡ್ ಒಂದೇ ಲೆಕ್ಕ ದೀತೇರು ಅಂಚಾದು ಪುನಗ ಕಾರ್ಯಕ್ರಮ ಬೇತೆ ಬೇರೆ ರೀತಿಯ ವೈವಿಧ್ಯಮತೆ ಉಂಡು ಅಂಚನೆ ಭಗವಾನನ ಒಟ್ಟಿಗೆ ಬೆಂತಿನ ಪೂರ ಆ ನಿತ್ಯಾನಂದ ಲಕ್ಕಲಾವಡು ABC ಲಕ್ಕಲಾವಡು ಐಕೆ ಪೂರಾವಡು ಏರು ಪೂರ ಉಲ್ಲೇರು ಅಕ್ಲಿಗೆ ಪೂರ ಆ ದೇವರು ಹೊಸ ವರ್ಷ ಹಿಡ್ದು ಅಕ್ಲಿಗೆ ಬರ್ಪುನ ಆಕಲ್ನ ಭವಿಷ್ಯದ ಎಡ್ಡೆ ರೀತಿಯ ಆಕಲ್ನ ಸಂಘ ಸಂಸ್ಥೆಗೆ ಎಡ್ಡೆ ರೀತಿಯ ಆಶೀರ್ವಾದ ಮಲ್ಪಡ ಅಂಚನೆ ನಮ್ಮ ತೊಕ್ಕೋಟದ ಜವಲರಿಗೆ ಎಡ್ಡೆ ಒಂಜಿ ಭವಿಷ್ಯ ತಿಕ್ಕಡು ಬಂಡದು ದೇವರ ನಟ್ಟೊಂದು ಇನಿ ಈ ಭಾಗವಹಿಸಿನ ಪೂರಾ ಕ್ರೀಡಾ ತಂಡಲ್ಲ ಏರು ಸೋಪೂರಿಯರು ಗೆಂದೂರು ವಿಷಯ ಮಲ್ಲತ್ ಆಂಡಲ ಈ ಕ್ರೀಡೆದ ಸ್ಫೂರ್ತಿ ನಿಕಲ ಜಾಸ್ತಿ ಆವಾಡು ಬರ್ಪಿ ವರ್ಷ ಈ ತೊಕ್ಕೋಟುಡು ಕಬಡ್ಡಿ ಬನ್ಪುನ ನಲ್ಲ ಬೆತೆ ಬೆತೆ ರೀತಿ ಪಂದ್ಯಾಟ ಏರ್ಪಾಡು ಪಂಡದು ಆ ದೇವರು ಪೂರೈಲ ಆಶೀರ್ವಾದ ಮಲ್ಪಾಡು ಹೊಸ ವರ್ಷ ನಮ್ಮ ಒಂಜಿ ಬರ್ಪುನ ವರ್ಷ ನಮ್ಮ ಪೂರ ಮೂಜಿ ಧರ್ಮದಾಖಲೆಗಳ ಎಡ್ಡೆ ರೀತಿದ ಒಂಜಿ ಸಹಯೋಗ ಸೌಹಾರ್ದ ಕೊರಡು ಪಂಡದು ನಟ್ಟೊಂದು ಎರಡು ಪಾತ್ರೆಯನ್ನು ಮುಗಿತು. ಇವತ್ತು ತೊಕ್ಕೋಟ್ನಲ್ಲಿ ಒಂದು ಹಬ್ಬದ ವಾತಾವರಣವನ್ನು ನಿರ್ಮಿಸಿದಂಥ ಭಗವಾನ್ ದಾಸರವರಿಗೆ ಹಾಗೂ ಅವರ ತಂಡಕ್ಕೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ. ಬಹಳ ಸುಂದರವಾಗಿ ಯಾವುದೇ ರೀತಿಯ ಕುಂದುಕೊರತೆಯನ್ನು ನೋಡಲಿಕ್ಕೆ ಸಿಗದ ಹಾಗೆ ಒಂದು ಅದ್ಭುತವಾದಂಥ ಕ್ರೀಡಾ ಪಂದ್ಯಾಟವನ್ನು ಆಯೋಜಿಸಲಿಕ್ಕೆ ಅಭಿನಂದನೆ. ಒಂದು ವಿಚಾರವೇನಂತ ಹೇಳಿದರೆ ಇವತ್ತು ಎಲ್ಲರನ್ನ ಸಾಧಕರನ್ನು ಗುರುತಿಸಿ ವಿವಿಧ ರಂಗದಲ್ಲಿ ಮಿಂಚುತ್ತಿರುವಂಥ ಸಾಧಕರನ್ನು ಗುರುತಿಸಿ ಅವರಿಗೆ ಸನ್ಮಾನಿಸಿ ಅವರನ್ನು ಹುರಿದುಂಬಿಸಿದ್ದಕ್ಕೆ ಮಗದೊಮ್ಮೆ ಅಭಿನಂದನೆಯನ್ನು ಸಲ್ಲಿಸಿ ಉತ್ತಮ ಇನ್ನೂ ಕೂಡ ಅವರು ಒಳ್ಳೆಯ ಸಾಧಕರನ್ನು ಗುರುತಿಸಿಕೊಂಡು ಈ ತೊಕ್ಕೋಟಿನಲ್ಲಿ ಇಂತಹ ಪಂದ್ಯಾಟಗಳು ನಿರಂತರವಾಗಿ ನಡೆಸಲು ಅವರಿಗೆ ದೇವರು ಸಹಕಾರ ನೀಡಲಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೊಂಡು ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟ ಎಲ್ಲರಿಗೂ ವಂದಿಸಿ ನಾನು ಎರಡು ಮಾತನ್ನು ಮುಗಿಸ್ತೇನೆ. ಜೈ ಹಿಂದ್. ಪುರುಷರ ಏನಂಚಿನ ಕೋಟಿ ಚೆನ್ನೈರ್ನ ಕಬಡ್ಡಿ ಪಂದ್ಯಾಟನ್ನು ಮಲ್ಪನವು ಅರ್ಥಪೂರ್ಣ ಅಂದು ಯಾನು ಎನ್ನುವೆ. ಭಗವಾನ್ ದಾಸ್ ಇನಿ ಅನೇಕ ವರ್ಷಡು ಈ ಭಾಗಡು ಕಬಡ್ಡಿ ಆಟಗಾರರಾದ ಒಂಜಿ ಕ್ರೀಡಾಪಟು ಆದ ಒಂಜಿ ಸಂಘಟನಾತ್ಮಕವಾದ ತಮ್ಮನ್ನು ತೊಡಗಿಸಬಂದು ಈ ಭಾಗಡು ಮಸ್ತ್ ಕ್ರೀಡಾ ಪಟುಲೆಗೆ ಪ್ರೇರಣೆ ಕೊರಂದು ಇನ್ನು ಖಾಲಿ ಒಂಜಿ ಕ್ರೀಡಾ ಕಾರ್ಯಕ್ರಮಕ್ಕೆ ಸೀಮಿತ ಬಂದೆ ಬಹುಮುಖ ಇನಿ ವಿವಿಧ ಕ್ಷೇತ್ರಡ್ಲ ಇನಿ ಪ್ರೋತ್ಸಾಹ ಕೊರ್ಪನಂಚಿನ ಭಗವಾನ್ ಈ ಭಾಗಡು ಅನೇಕ ವರ್ಷಡು ಎಕಡೆ ಚಂದ್ರಾಸ ಉಳ್ಳಾಲ್ರ ಪಂಡ ಲೆಕ್ಕನೆ ಕಬಡ್ಡಿ ಪಂಡ ತೊಕ್ಕೋಟು ಪಂಡ ಕಬಡ್ಡಿಯಿಂದ ಪನಪನ ಅನೇಕ ಸಂಘ ಸಂಸ್ಥೆಗಳು ತೊಕ್ಕೋಟು ವೀರಮಾರುತಿ ವ್ಯಾಯಾಮ ಶಾಲೆ ಉಪ್ಪು ಬೇತೆ ಬೇತೆ ಸಂಘಟನೆದ ಇನಿ ಸಂಘಟನೆಗಳು ಎಡೆ ರೀತಿಡ್ ಈ ಭಾಗಡೆ ಗ್ರಾಮೀಣ ಕ್ರೀಡೆದ ಏನಂಚಿನ ಇನ್ನು ಕಬಡ್ಡಿಗೆ ಪ್ರೋತ್ಸಾಹ ಕೊರಪನೇನು ನಮ್ಮ ಮಾತಾ ತೂತ ಇನ್ನು ಇತಿಹಾಸದ ಪುಟಕಲೇನು ತೋಣನಾಡ ಇನಿ ಕೋಟಿ ಚೆನ್ನೈರ್ನ ಟ್ರೋಫಿಯಿಂದ ಪಂಡ ಇನಿ ಅರ್ಥಪೂರ್ಣ ಒಂದು ಪುದರನ ದೀವೊಂದು ಕರಿನ 459 ವರ್ಷದ ಇತಿಹಾಸದ ಪುಟಗಳನ್ನು ತೋನಗ ಕೋಟಿ ಚೆನ್ನೈರ್ಲ ಒಂದು ಕ್ರೀಡಾಪಟುವಾದ ನಂಗೆ ಮಾತಾ ಇತಿಹಾಸದ ಪಟಕಲೇನು ತೋನಗ ನಂಗೆ ಗೊತ್ತಾತಂಡೆ ಹಕಲು ಒಂಜಿ ಕುಸ್ತಿ ಪಟುಕುಲಾದ ಇನಿ ಈ ಜಿಲ್ಲೆಡೆ ಬಾರಿ ಪುಗರ್ತದ ಬಾರಿ ಪರಾಕ್ರಮಿ ಆದಿತ್ಯನಂಚಿನ ಚಂದುಗುಡಿನ್ಲ ತಂದುಗುಡಿನಂಚಿನ ಒಂಜಿ ಪರಾಕ್ರಮಿ ಕೃತಿಪಟನು ಸೋಪಾಯಿನಂಚಿನ ಹೆಗ್ಗಳಿಗೆ ಇತ್ತಿನಂಚಿನ ಕೋಟಿ ಚೆನ್ನೈರು ಐದು ಪಕ್ಕದ ದಿನಕೊಲ್ಲೆಡೆ ಫುಟ್ಬಾಲ್ದ ಪಂದ್ಯಾಟೊಡ್ಲ ತಮ್ಮನ್ನು ತೊಡಗಿಸೊಂದು ಅಕಲ್ನ ಬಾಲ್ಯದ ಆ ಸಂದರ್ಭಡು ಅಸ್ಪೃಶ್ಯತೆ ತೊಡಕುಪ್ಪನಂಚಿನ ಸಂದರ್ಭಡು
ಬುದ್ಧಿವಂತ ಮಲ್ಲಯೆ ಇನ್ನು ಅಕಲೆಗೆ ಕ್ರೀಡೆಗೆ ಗೊಬ್ಬನೆಗೆ ತೊಂದರೆ ಮಲ್ತೊಂದು ಅಕಲು ಮಲ್ಪುನಂಚಿನ ಕೃಷಿ ಪ್ರಧಾನವಾಯಿನಂಚಿನ ಕೃಷಿಕಲೆಗೆ ತೊಂದರೆ ಮಲ್ತೊಂದಿತ್ತಿನಂಚಿನ ಕಾಲಡು ಆ ಒಂಜಿ ಜೋಕುಲು ಗೊಬ್ಬನಂಚಿನ ಸಂದರ್ಭಡು ಆ ಫುಟ್ಬಾಲ್ ಕೊನ್ನದು ಅಟ್ಟೋಡು ಬುದ್ಧಿವಂತೆ ಮಲ್ಲಯ್ಯ ಬುದ್ಧಿವಂತರು ದೀನಂಚಿನ ಸಂದರ್ಭಡು ಐನ ಅರನ್ನು ಒದೆ ಮಲ್ತದ್ದು ಆ ಅಟ್ಟೋಡು ದೀನಂಚಿನ ಬಾಲಲು ಪೀರ ಬಂತದ್ದು ಜವನರಿಗೆ ಗೊಬ್ಬರಿಗೆ ಪ್ರೇರಣೆ ಕೊಡ್ತೇನಂಚಿನ ಇತಿಹಾಸನೆ ತೂನಗ ಇನಿ ಕೋಟಿ ಚೆನ್ನಯ್ಯ ಟ್ರೋಫಿಯಿಂದ ಪುದರ್ ದಿನವು ಅರ್ಥಪೂರ್ಣ ಅಂದು ಏನೊಂದು ಇನಿ ಆ ಇತಿಹಾಸ ಪುರುಷರನ್ನ ಒಂಜಿ ಟೋಪಿ ಒಂಜಿ ಕ್ರೀಡಾ ಪಂದ್ಯಾಟನ ಮಲ್ಪನ ಮೂಲಕ ಆರ್ನ ಆದರ್ಶ ಕ್ರೀಡಾ ಪ್ರೇಮಿಗಳಿಗೆ ಅವು ಪೂರಕವಾಗಂತ ಈ ಸಂದರ್ಭಗಳು ಪನೊಂದು ಇನಿ ಈ ಒಂಜಿ ಕ್ಷೇತ್ರಡು ಗೊಬ್ಬರಂಚಿನ ಮಾತಿರ್ಲ ಸೋಲು ಗೆಲುವು ಕ್ರೀಡೆ ಈತನ ನೆಂಚನೆ ಅಂಚಾದ ಇನಿ ಗೆಂದನಕಲು ನನ್ನ ಅಂತಾರಾಷ್ಟ್ರೀಯ ಮಟ್ಟಡು ರಾಜ್ಯ ಅಂತಾರಾಷ್ಟ್ರೀಯ ಮಟ್ಟಡು ಆಕಲ ನನಾತಿ ಕೀರ್ತಿನಿ ಪಡೆಯುವ ಮುಖಾಂತರ ಇನಿ ಮೂರು ಒಂಜಿ ಪಾತ್ರೆ ಈ ಕಾರ್ಯಕ್ರಮಗಳು ಲೆತ್ತದ ರಡ್ಡು ಪಾತ್ರೆ ಅವಕಾಶ ಕೊರನಂಚಿನ ಇನಿ ಭಗವಾನ್ ದಾಸರ್ನ ಪೂರ ತಂಡೆಗ್ಲ ಸೊನ್ಮೇಲೆ ಸಂದಾವದನ್ನ ಪಾತ್ರ ಅಂತವೆ. ಜೈ ಹಿಂದ್ ಜೈ ಭಾರತ್ ಮಾತಾ. ಕೋಟಿ ಚೆನ್ನಯ್ಯನ ಭಗವಾನ್ ಆ ಒಂಜಿ ನಿನ್ನ ಆ ಒಂಜಿ ಗೌರವ ಇಂಕ ಕೊರ್ಪುನ ಪಣ್ಣಗೆ ಅನ್ಬಕ ಅವಾಯ್ಡ್ ಮಂತೀಜಿ ಆಂಡ ಇನಿ ಭಗವಾನ್ ಆ ಕೋಟಿ ಚೆನ್ನಯ್ಯನ ಪುದರ್ಡ್ ಆ ಒಂಜಿ ಆ ಪ್ರಸಾದ ಪಂಡದು ಇನಿ ಆ ಸನ್ಮಾನನು ಯಾನು ದೆತೊಂದೆ ಇನಿ ಕೋಟಿ ಚೆನ್ನಯ್ಯನ ಆಶೀರ್ವಾದ ಎಂಕ್ ಅಂಜನೆ ನಿಗ್ಲೆ ಮಾತಿರ್ಲ ಇಪ್ಪಡ್ದು ದೇವರ ಪ್ರಾರ್ಥನೆ ಮಂತೊಂದು ಇನಿ ಭಗವಾನ್ ಒಂಜಿ ವ್ಯವಸ್ಥಿತ ಇನಿ ಜಿಲ್ಲೆಡ್ ಯಾನ್ ಅಮಿಚೂರು ಕಮಿಟೇಷನ್ ಉಪಾಧ್ಯಕ್ಷ ಇತ್ತೊಂದು ಇನಿ ಈ ಭಗವಾನ್ರ ಕಬಡ್ಡಿ ಪ್ರತಿ ಒಂಜಿಡ್ಲ ಇನಿ ಜಿಲ್ಲಾ ಕಮಿಟೆಡ್ ಮೀಟಿಂಗ್ ಆಂಡಲ್ಲ ಮಸ್ತ್ ಕಬಡ್ಡಿದ ಗೊತ್ತಿತ್ತು ಆಂಡ ಭಗವಾನ್ ಲೆಕ್ಕದೊಂದು ಪಾತ್ರೆರ್ನ ಏರ್ಲ ಪಾತ್ರ ಬಟ್ ಅರ್ಥಪೂರ್ಣವಾದ ಓವೇ ಹೆಸರು ಒಂಜಿ ವಿಷಯನ ದೆತ್ತದ ಪಾತ್ರೆ ಬೇರೆ ಅಂಚಾದ ಭಗವಾನ್ಗೆ ಕಬಡ್ಡಿದ ಇನಿ ಮೂಲ ಪಣ್ ಲೆಕ್ಕಣಿ ಪ್ರತಿ ಒರಿಲ ಕಬಡ್ಡಿದ ಬಗ್ಗೆ ಭಾರಿ ಅರಿತದ ಐನ ಅರಿದು ಪರಿಣಾಮ ಅಂಚಾದ ಪಣಗ ಇನಿ ಭಗವಾನ್ರು ಇನಿ ಈ ಕಬಡ್ಡಿ ಕೋಟಿ ಚೆನ್ನೈರ್ನ ಪುದರ್ಡ್ ಸುರು ಮಂತಿ ಬೊಕ್ಕ ಆರಿಗೆ ಒಂಜಿ ಉತ್ತೇಜನ ಬರ್ತದನ್ನು ದಯಪಂಡ ಏರ್ಗ ಇನ್ನು ಕಬಡ್ಡಿ ಮಂತ್ರಲ್ಲ ಕಲೆಕ್ಷನ್ ಹೊಲ್ತು ಮಂಡೆ ವೆಚ್ಚೇಪುರ ಆಂಡ ಭಗವಾನ್ ಮಂತ್ರನ ಕಬಡ್ಡಿಗೆ ಪ್ರತಿ ಒರಿಲ ತನ್ನ ಕಿಂಚಿತ್ ತಂಡಲ ಸೇವೆ ಕೊರದು ಆರಿಗೆ ಹೂವೇ ನಷ್ಟ ಒಂದು ಲೆಕ್ಕ ಬಹುಶಃ ಆ ಪ್ರತಿ ಒಂಜಲ ಅವು ಭಾರಿ ಪೊರ್ಲ ಅವಡು ಈಗ ಕಾಸು ಒರಿಪುಣ ಪ್ರಶ್ನೆ ಒರ್ಪುಣ ಬುಡ್ಚಿ ಅಂದ್ಕೊಂಡು ನಿನ್ಗೆ ಆ ವ್ಯವಸ್ಥಿತ ರೀತಿಯಲ್ಲಿ ಮಲ್ಪೆರ ಪ್ರಯತ್ನ ಮಂತನಾರ ಭಗವಾನ್ ಇನಿ ಭಗವಾನ್ ಬಗ್ಗೆ ಆರು ಎಂಚ ಬತ್ತೇರು ಆ ರೀತಿಯಿಂದ ಬಂದು ಹೂವೇ ಸಂದರ್ಭ ಹೂವೇ ಕಬಡ್ಡಿ ನೆಟ್ ಇನಿ ಜಿಲ್ಲೆಡ್ ಅವಳು ಒಳ್ಳೆ ಅವಳು ತಕರಾರು ಅಣಗ ಅವಳು ಏರು ಬೋಂಡಲ ಅವು ಸೋಲಾಪುಜಿ ಅಂಡ ಭಗವಾನ್ ಆಡ ಮಧ್ಯಗೆ ಬೋದು ಐನ ವಿಷಯ ಎಂಚಿನ ತೀರದ ಐನ ಸಾಲ್ವ್ ಮಲ್ಪನ ಮಂಡ ಅವು ಭಗವಾನ್ ಒರಿಯೆ ಅಂಚಾದ ಭಗವಾನ್ ಪ್ರತಿ ಒಂಜಿಲ್ಲ ವಿಷಯಡ್ಲ ಅರಿತದು ತೆರಿದು ಪ್ರತಿ ಒಂಜಿಲ್ಲ ಗೊತ್ತಿತ್ತಿನಾರು ಅಂಚಾದ ಆರ್ನ ಮಲ್ತನ ಈ ಕೋಟಿ ಚೆನ್ನಯ್ಯ ಕ್ರೀಡಾಕೂಟ ಇನಿ ಭಾರಿ ವ್ಯವಸ್ಥಿತ ಬರೆದ್ರು ಭಾರಿ ಪೊರ್ಲೋಡು ಆತನು ಅಂಚಿತನ ಈ ಭಗವಾನ್ನ ಟೀಮುಗು ಮಸ್ತ್ ಆರ್ನೋಟಿಗೆ ಮಸ್ತ್ ಜವನಿರು ಒಂದು ಟೀಮ್ ಉಂಡು ಅವು ಆರಿಗೆ ಪುದರ್ಗ ಬಡದತ್ತೆ ಆರ್ನೋಟಿಗೆ ಆ ಜೀವಗ ಜೀವ ಕೊರ್ಪುನ ಅವು ಜವನಿರ ಟೀಮು ಅಕ್ಕಲಿಗೆ ಮಾತೆರೆಲ್ಲಗ ಆ ಕೋಟಿ ಚೆನ್ನರು ಐಶ್ವರ್ಯ ಭಾಗ್ಯ ಸಂಪತ್ತನ್ನು ಕೊರದು ಕಾಪಾಡಪಡೆದ ದೇವರ ಪ್ರಾರ್ಥನೆ ಮಂತೊಂದು ಎನ್ನ ಒಂಜೆರಡು ಪಾತ್ರ ನಮಗೆ ಜೈ.